जनार्दनः विमोहयतु मे पापम् ज्योतिर्नमोऽस्तुते यशबुद्धिर्विनाशाय आत्मज्योतिर्प्रदीप्ताय ब्रह्मज्योतिर्नमोऽस्तुते ब्रह्मज्योतिर्प्रदीप्ताय गुरुज्योतिर्नमोऽस्तुते। ಆರು ವರ್ಷಗಳ ಮೊದಲು ಆರಂಭವಾದಂತಹ ನಮ್ಮ ಶಾಲೆಯು ಹಂತ ಹಂತವಾಗಿ ಬೆಳೆಯುತ್ತಾ ಕಟ್ಟಡ ಕಟ್ಟುತ್ತಾ 2ನೇ ಮಾಳಿಗೆಯು ಇಂದು ಸಂಪೂರ್ಣಗೊಂಡಂತಹ ಸಂಭ್ರಮದ ದಿನ. ಜ್ಞಾನ ಗಜಾನನ ವಿಘ್ನ ನಿವಾರಣ ಏಕದಂತನೇ ಚಾಮರಕರ್ಣ ಮೂಷಿಕ ವಾಹನ ಮೋದಕ ಹಸ್ತ ಆದಿವಂದಿತನೇ ಧೂಮ್ರವರ್ಣ ಪಾರ್ವತಿ ಪುತ್ರನೇ ಭಕ್ತಿಯ ಸ್ತೋತ್ರನೇ ಪಂಕಜನೇತ್ರನೇ ಎಲ್ಲಕ್ಕೂ ಸೂತ್ರನೇ ಶಿವಸುತ ಶ್ವೇತಾರ್ಥ ಹೇರಂಬಾಯ ನಮಃ ಜ್ಞಾನ ಗಜಾನನ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಈ ಒಂದು ವಿಭಾಗದ ಉದ್ಘಾಟನೆಯನ್ನು ಈಗ ತಾನೇ ಮಾಡಿ ನಾವೆಲ್ಲ ಈ ವೇದಿಕೆಯಲ್ಲಿ ಸೇರಿದ್ದೇವೆ. ಇವತ್ತಿನ ಈ ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಈ ಪ್ರೋಗ್ರಾಮಿನ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಾಗೂ ಹಿರಿಯವರು ಆದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರವರೇ ಹಾಗೂ ವೈಸ್ ಪ್ರೆಸಿಡೆಂಟ್ ಅವರಾದಂಥ ಕೃಷ್ಣ ಭಟ್ ಸತೀಶ್ ರಾವ್ ಅವರೇ ಹಾಗೂ ಸೆಕ್ರೆಟರಿ ಅವರಾದ ಕೃಷ್ಣ ಭಟ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳೇ ಹಾಗೂ ಹೆತ್ತವರೇ ಹಾಗೂ ಆಹ್ವಾನಿತರೇ, ಬಹುಶಃ ಈ ವಿವೇಕಾನಂದ ಕಾಲೇಜಿಗೆ ನಾನು ಬೇರೆ ಕಡೆ ಬಂದಿದ್ದೇನೆ, ಬಟ್ ಇಲ್ಲಿಗೆ ಪ್ರಥಮ ಬಾರಿಗೆ ಬಂದಿದ್ದೇನೆ. ಬಹುಶಃ ನನಗೆ ಭಾಳ ಖುಷಿ ಆಗ್ತಿದೆ ಕ್ಯಾಂಪಸ್ಸನ್ನು ನೋಡುವಾಗ. ಯಾಕಂತ ಹೇಳಿದರೆ ಈ ವಿದ್ಯಾವರ್ಧಕ ಸಂಘ ವಿವೇಕಾನಂದ ಅವರ ಒಂದು ಏನು ಹೇಳ್ತಾರೆ ಅವರ ಉಸ್ತುವಾರಿಯಲ್ಲಿ ಈ ರೀತಿಯ ಒಂದು ಒಳ್ಳೆಯ ಕ್ಯಾಂಪಸ್ಸನ್ನು ಮಾಡಿ ಇವತ್ತಿನ ಜನಗಳಿಗೆ ಬೇಕಾಗುವಂಥ CBSE ಸೆಂಟ್ರಲ್ ಸ್ಕೂಲನ್ನು ಮಾಡಿದಂಥ ಒಂದು ಕೀರ್ತಿ ನಿಮಗೆ ಸಲ್ತದೆ. ಖಂಡಿತ ನಿಜವಾಗಿಯೂ ಇದೊಂದು ಒಳ್ಳೆಯ ವಿಷಯ. ಯಾಕೆಂದರೆ ಅಗತ್ಯ ಇದೆ, ನಮ್ಮ ಸಿಟಿಯಲ್ಲಿ ತುಂಬ ಇದೆ, ಆದರೆ ಇಂಥ ಒಂದು ಸೆಮಿ ಅರ್ಬನ್ ಏರಿಯಾದಲ್ಲಿ ಇದರ ಅಗತ್ಯ ಇದೆ. ಹಾಗಾಗಿ ಇವತ್ತು ಈ ಕಾರ್ಯ ಇಲ್ಲಿ ನಡೀತಾ ಇದೆ. ನಾವು ಶಾಲೆಗೆ ಹೋಗುವಾಗ ನಾನು ಹಳ್ಳಿಯಿಂದ ಬಂದಿದ್ದೆ ಅಂತ ಹೇಳಿದರೆ ಬಹುಶಃ ನಮ್ಮ ಜನ್ರೇಷನ್ ಮಾತ್ರ ಅದನ್ನು ಅನುಭವಿಸಿದ್ದೀನಿ, ಮುಂದೆ ಮಕ್ಕಳಿಗಿಲ್ಲ. ನಾವೊಂದು ಮರದ ಅಡಿಯಲ್ಲಿ 4ನೇ ಕ್ಲಾಸ್ವರೆಗೆ ಓದಿದ್ದೇವೆ. ಆದರೆ ಇವತ್ತು ಆ ರೀತಿಯ ಪರಿಸ್ಥಿತಿ ಇಲ್ಲ. ಇವತ್ತು ಮಕ್ಕಳಿಗೆ ಪೇರೆಂಟಲ್ಲಿ ಕೇಳ್ತಾರೆ, ಈ ಶಾಲೆ ಒಳ್ಳೆಯದುಂಟಾ, ಇಲ್ಲಿ ವಾಶ್ರೂಮ್ ಸರಿ ಇದೆಯಾ, ಪ್ಲೇಗ್ರೌಂಡ್ ಸರಿ ಇದೆಯಾ, ಟೀಚರ್ ಸರಿ ಇದ್ದಾರಾ ಅಂತ ಕೇಳುವ ವ್ಯವಸ್ಥೆಗೆ ಬಂದಿದ್ದಾರೆ ಮಕ್ಕಳು. ನಮ್ಮಲ್ಲಿ ಹಾಗಲ್ಲ. ನಾವಾಗ ಶಾಲೆಗೆ ಕೇವಲ ಉಪ್ಪಿಟ್ಟು ತಿನ್ನಲಿಕ್ಕೋಸ್ಕರ ಹೋಗಿದ್ದು ಬಿಟ್ಟರೆ ಎಜುಕೇಷನ್ಗೆ ಅಂತ ಹೋಗಿರಲಿಲ್ಲ. ಆದರೂ ಪರಿಸ್ಥಿತಿ ಟೀಚರ್ ಮ್ಯಾಟರ್ಸ್ ಅಂತ ಹೇಳುವುದಕ್ಕೆ ನಮಗೆ ತಂದೆ ತಾಯಿಗಳಿಂದ ಬಹುಶಃ ಅವರು 5-6 ಮಕ್ಕಳು ಕಷ್ಟ ಆದರೂ ಟೀಚರ್ ಮ್ಯಾಟರ್ಸ್, ಟೀಚರ್ ನಮ್ಮನ್ನು ನೀವು ಈ ರೀತಿ ಕಲಿಬೇಕಂತ ಹೇಳುವ ಒಂದು ಇದರಲ್ಲಿ ನಮ್ಮನ್ನು ಚೇಂಜ್ ಮಾಡಿದರು. ಮತ್ತು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಸಹಾಯ ಸಿಕ್ಕಿ ನಾನಿವತ್ತಿಲ್ಲೂ
CA ಆಗಿ ಹಳ್ಳಿಯಿಂದ ಬಂದು ಇಲ್ಲಿ ನಿಂತಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ತುಂಬ ಜನ ಇರ್ತಾರೆ. ನಾನು ಈ ವಿವೇಕಾನಂದ ವಿದ್ಯಾವರ್ಧಕದ ಈ ಗ್ರೂಪಿನ ಸಂಸ್ಥೆಯಲ್ಲಿ ಇವತ್ತಿಲ್ಲಿ ಬಂದು ನೋಡಿದಾಗ ನನಗೆ ಖುಷಿಯಾಯಿತು. ಟೀಚರ್ಸ್ನೆಲ್ಲ ನೋಡುವಾಗ ಅವರು ಎಷ್ಟು ಇನ್ಫಾರ್ಮೇಟಿವ್ ಇದ್ದಾರೆ ಅಂತ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲಿ ಅಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಟೀಚರ್ ಬಹಳ ಮುಖ್ಯ, ಅದಕ್ಕೆ ಸರಿಯಾದ ಗೈಡೆನ್ಸ್ ನಾವು ಕೊಟ್ಟರೆ ಆಯಿತು. ಹಾಗಾಗಿ ನಮ್ಮ ಇವತ್ತು CBSE ಸೆಂಟ್ರಲ್ ಸ್ಕೂಲಿನ ಇವತ್ತು ಇದನ್ನು ಓದಿ ಹೇಳಿದರು ನಮ್ಮ ಭರತ್ ಸರ್. ಬಹುಶಃ ಅದನ್ನು ನೋಡುವಾಗ ನನಗೆ ಕಾಣ್ತದೆ ಇವತ್ತು ಈ ಸ್ಕೂಲು ಇನ್ನು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 4, 5, 10 ರ್ಯಾಂಕುಗಳನ್ನು ತರುವಂಥ ಒಳ್ಳೆಯ ಸ್ಕೂಲಾಗಿ ಹೊರಗೆ ಬರಲಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಖಂಡಿತ ಇದು ಬರ್ತದೆ, ಸಾಧ್ಯ, ಇಂಪಾಸಿಬಲ್ ಯಾವುದೂ ಇಲ್ಲ, ಎವ್ರಿಥಿಂಗ್ ಪಾಸಿಬಲ್ ಅಂತ ಹೇಳೋದಕ್ಕೆ. ಆದರೆ ನನ್ನ ಜೀವನದಲ್ಲಿ ನಾನು 3 ಭಾಳ ಇಂಪಾರ್ಟೆನ್ಸ್ ಕೊಡ್ತೇನೆ. ಒಂದು ಶಿಕ್ಷಣ, ಆರೋಗ್ಯ, ಸಂಸ್ಕಾರ, ಇದು 3 ಖಂಡಿತ ಬೇಕು. ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಕಮ್ಮಿ ಆದರೂ ಅಡ್ಡಿಲ್ಲ, ಸಂಸ್ಕಾರ ಇಲ್ಲದಿದ್ದರೆ ವೆರಿ ಡೇಂಜರ್ ಅಂತ. ಅದು 100ಕ್ಕೆ 100 ಸತ್ಯ. ಒಬ್ಬ ರ್ಯಾಂಕ್ ಬರ್ತಾನೆ, ಅವನಿಗೆ ಸಂಸ್ಕಾರವಿಲ್ಲ ಅಂದರೆ ಅವ ಏನು ಮಾಡಲಿಕ್ಕಿದ್ದಾನೆ. ಹಾಗಾಗಿ ಇದು ಒಂದಕ್ಕೊಂದು. ಆರೋಗ್ಯ ಬಹಳ ಇಂಪಾರ್ಟೆಂಟು, ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ನಾವು ಅದೇ ರೀತಿ ಶಿಕ್ಷಣ ನಮ್ಮ ಪಿಲ್ಲರ್. ಇವತ್ತು ನಾನು CA ಆದ್ದರಿಂದ ನನಗೆ ಬೇರೆ ಬೇರೆ ವಿಷಯದಲ್ಲಿ ನನಗೆ ಇನ್ವಾಲ್ವ್ ಆಗಲಿಕ್ಕೆ ಆಯಿತು. ಅದೇ ನಾನು CAನ ಡಿಸ್ಕಂಟಿನ್ಯೂ ಮಾಡಿದರೆ ನಾನೊಂದು ಸಣ್ಣ ಅಕೌಂಟೆಂಟ್ ಆಗಿ ನನಗೆ ನನ್ನ ಕಾಂಟ್ಯಾಕ್ಟೇ ಕಮ್ಮಿ ಆಗ್ತದೆ. ಹಾಗಾಗಿ ದ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್, ವಿದೌಟ್ ದ್ಯಾಟ್ ಯು ಕ್ಯಾನಾಟ್. ಆದರೆ ಎಷ್ಟೋ ಜನ ಹೇಳ್ಬೋದು ಅವನಿಗೆ SLC ಫೇಲ್ ಆಗಿದ್ದಾನೆ ಮಾರೆ, ಅವನ ಹತ್ರ ಒಂದು 10 ಹೋಟ್ಲಿದೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಎಜುಕೇಷನ್ ಒಟ್ಟಿಗೆ ನಿಮ್ಮ ಪ್ರೊಫೆಷನ್ ಅಥವಾ ಬಿಸ್ನೆಸ್ ಇದ್ದರೆ ದಟ್ ಈಸ್ ದ ವಂಡರ್ಫುಲ್. ಯಾಕೆಂದರೆ ನನ್ನ ಕ್ಲೈಂಟ್ಗಳನ್ನ ನಾನು ನೋಡಿದ್ದೇನೆ, ಕೆಲವರು ಎಜುಕೇಷನ್ ಕಮ್ಮಿ ಇದ್ದು ಬಿಸ್ನೆಸ್ ಇರ್ತದೆ, ಆದರೆ ಅವರಿಗೆ ಈ 100 ಅಲ್ಲ 200 ವರ್ಷ ಆಯುಷ್ಯದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಯಾಕೆಂದರೆ ಏನೋ ಒಂದು ಸಣ್ಣದೊಂದು ವಿಷಯ ಕೇಳಿದರೆ ಅವರು ಹಣ ಸಹ ಯಾವುದನ್ನು ಬಿಚ್ಚುವುದಿಲ್ಲ. ಹಾಗೆ ನಿಮಗೆ ಎಜುಕೇಷನ್ ಸಿಕ್ಕಿದಾಗ, ಸಪೋಸ್ ನಾನು ಸ್ವಾಮಿ ವಿವೇಕಾನಂದರದ್ದು ಇವತ್ತಿಲ್ಲಿ ಬರಲಿಕ್ಕೂ ನನಗೆ ಖುಷಿ, ಸ್ವಾಮಿ ವಿವೇಕಾನಂದರ ಫ್ಯಾನ್. ನಾನು ಅವರ ಎಲ್ಲ ಬುಕ್ಕನ್ನು ಓದ್ತೇನೆ. ಅದರಲ್ಲಿರುವ ಎಲ್ಲ ವಿಷಯಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ನಮ್ಮ ಈ ಮಕ್ಕಳಿಗೆಲ್ಲ ನಾವು ಅದನ್ನು ಓದಲಿಕ್ಕೆ ಕೊಡಬೇಕು. ಆಗ ಖಂಡಿತ ನೀವು ಒಂದು ಇದಾಗ್ತೀರಿ. ನಾನು ನನ್ನ ಆಫೀಸಲ್ಲಿ ಸಹ ಅವರ ಕೆಲವು ಇದನ್ನು ನಾನು ಹಾಕಿದ್ದೇನೆ, ಕೋಟ್ಸ್. ಅದರ ಮಕ್ಕಳು ಓದ್ತಾರೆ. ಕೆಲವರು ಸಾಹೇಬರು ಬಂದವರು ಅದರ ಫೋಟೋ ತೆಗೊಂಡು ಹೋಗ್ತಾರೆ, ಈ ಡೈಲಾಗನ್ನು ನೋಡಿ. ಅದರಲ್ಲಿ ಎಷ್ಟೋ ವಿಷಯ ಇದೆ. ಹಾಗಾಗಿ ಯಾಕಂದರೆ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಡಿಮೆ ಆಗ್ತಾ ಉಂಟು. ಇವತ್ತು ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ವಿಚಾರದಲ್ಲಿ ಮಕ್ಕಳು, ನನಗೆ ಗೊತ್ತಿದ್ದಾಗೆ ನನ್ನ ಕ್ಲೈಂಟ್ಸ್ 2-3 ಜನ ಸೋಷಿಯಲ್ ಮೀಡಿಯಾದ ಇದರಲ್ಲಿ ಇವತ್ತು ಅವರಿಗೆ ಏನಾಗಿದೆ ಅಂದರೆ ಒಂಥರ ಸೈಕ್ಯಾಟ್ರಿಕ್ ಪೇಷಂಟ್ ಆಗಿಬಿಟ್ಟಿದ್ದಾರೆ. ಅದು ಆಗಲಿಕ್ಕೆ ಬಿಡಬಾರ್ದು. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ ನಾವು ಅವರನ್ನು ಇದು ಮಾಡಬೇಕು. ಹಾಗೆ ಇನ್ನೊಂದು ಸೇವೆ ಅಂತ ಹೇಳುವಾಗ ನಾವು ಸಣ್ಣ ಮಕ್ಕಳಿಂದ ಕಲಿಬೇಕು. ನಾನು 30 ವರ್ಷಕ್ಕೆ ನಾನು ಸಮಾಜ ಸೇವೆ ಮಾಡಲಿಕ್ಕೆ ಹೋದಾಗ ಕೆಲವರು ನನಗೆ ಹೇಳಿದರು, ನೀವು ಏನು ಮಾಡ್ರೆ ಅಂತ. ನಾನು CA ಆದಾಗ ಕೆಲವು ಟೈಮ್ ಪೇಪರಲ್ಲಿ ಬಂದಾಗ ನೀವು ಯಾವಾಗ ನೋಡ್ರೂ ಪೇಪರಲ್ಲಿ ಇರ್ತಾರೆ, ನಮಗೆ ಸಿಗೋದಿಲ್ಲ ಅಂತ. ಆಗ ನನಗೆ ಆಯಿತು, ಹೀಗೆ ಉಂಟಾ ಅಂತ. ಪುನಃ ಸೆಕೆಂಡ್ ಸ್ಯಾಟರ್ಡೆ ರಜೆ ಅಂತ ಮಾಡಿಬಿಟ್ಟೆ. ಕೆಲವರು ಸೆಕೆಂಡ್ ಸ್ಯಾಟರ್ಡೆ ಬಂದುಬಿಟ್ಟು, ಏನು ರೀ ನೀವು ರಜೆ ಆಗಿಲ್ಲ? ಹೌದು, ಸೆಕೆಂಡ್ ಸ್ಯಾಟರ್ಡೆ ರಜೆ ಮಾರ್ರೆ. ನೀವು ಫಿಲಿಪೈನ್ಸಿಗೆ ಹೋದರೆ 3 ದಿವಸ ರಜೆ ಇದೆ ಅಲ್ಲಿ, ಶುಕ್ರವಾರ ಶನಿವಾರ ಐತವಾರ ಯಾರೂ ಕೆಲಸ ಮಾಡೋದಿಲ್ಲ ಗೌರ್ಮೆಂಟ್. ಹಾಗಾಗಿ ಸೆಕೆಂಡ್ ಸ್ಯಾಟರ್ಡೆ, ಇವತ್ತು ನಾನು 4th ಸ್ಯಾಟರ್ಡೆ ಸಹ ರಜೆ ಕೊಟ್ಟಿದ್ದೇನೆ. ಆದರೆ ಮಕ್ಕಳು ಬೆಳಿಗ್ಗೆ 8 ಗಂಟೆಗೆ ಬಂದು 7 ಗಂಟೆ 8 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಸೆಕೆಂಡ್ ಸ್ಯಾಟರ್ಡೆ 4th ಸ್ಯಾಟರ್ಡೆ ರಜೆ ಕೊಟ್ಬಿಟ್ಟಿದ್ದೇನೆ. ಆಗ ನಾನು ಒಂದು ಕ್ಲೈಂಟಿಗೆ ಒಂದು ಸಂದರ್ಭ ಸಿಕ್ಕಿದಾಗ 2-3 ಸರಿ ಹೇಳಿದರು, ನೀವು ಯಾವಾಗಲೂ ಸೋಷಿಯಲ್ ಸರ್ವೀಸು ಅದೆಲ್ಲ 60 ವರ್ಷ ನಂತರ ಮಾಡೋದಂತ. ಆಗ ನಾನು ಅವರಿಗೊಂದು ಉತ್ತರ ಕೊಟ್ಟೆ, ಸ್ವಾಮಿ ವಿವೇಕಾನಂದ ಎಷ್ಟು ವರ್ಷ ಬದುಕಿದ್ದಾರೆ ಗೊತ್ತುಂಟ ಅಂತ. ಕೇವಲ 39 ವರ್ಷದಲ್ಲಿ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದಾರೆ. ಅವರ ನಡೆದ ದಾರಿ, ಅವರು ಹೇಳಿಕೊಟ್ಟಂಥ ಮಾರ್ಗ, ಅದನ್ನು ಇವತ್ತು ಅದಕ್ಕಾಗಿ ನೀವು ನಮ್ಮ ಆಯುಷ್ಯ ಇಲ್ಲ, ನಾವು ಪ್ಯಾರಲಲ್ ಆಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ನಮಗೆ 60 ವರ್ಷ ಆದ ಕೂಡಲೇ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ಸುಳ್ಳು, ಅದು 100ಕ್ಕೆ 100. ಹಾಗಾಗಿ ಈ ಮಕ್ಕಳಿಗೆ ಈಗಾಗಲೇ ನಾವು ಒಂದು ಸೋಷಿಯಲ್ ಸರ್ವೀಸನ್ನು ಸಣ್ಣ ಮಟ್ಟದಲ್ಲಿ ಕಲಿಸ್ಬೇಕು. ಅವ್ರ ಎಜುಕೇಷನ್ ಇರಲಿ, ಅವರು ಅಕಾಡೆಮಿಕ್ ಎಕ್ಸಲೆನ್ಸ್ ಐ ವಿಲ್ ಅಪ್ರಿಷಿಯೇಟ್, ಸೇಮ್ ಟೈಮ್ ಪ್ಯಾರಲಲ್ಲಿ ದೇ ಹ್ಯಾವ್ ಟು ಡೂ ಸಮ್ ಸೋಷಿಯಲ್ ಸರ್ವೀಸ್. ಏನಿಲ್ಲ ಅಂತ ಹೇಳಿದರೆ ಒಂದು ಸಣ್ಣ ಮಟ್ಟದಲ್ಲಿ ಅವರಿಗೆ ಕಲಿಸಿದ ಒಂದು ರಕ್ತದಾನ ಇರ್ಬೋದು, ಯಾವುದಾದ್ರೂ ಕಲಿಸಲೇಬೇಕಂತ ಹೇಳುವ ಭಾಳ ಅಗತ್ಯ ಇದೆ. ಈಗ ನಮ್ಮ ರೆಡ್ ಕ್ರಾಸಲ್ಲಿ ನಾನೊಂದು 2 ನಿಮಿಷ ರೆಡ್ ಕ್ರಾಸಲ್ಲಿ ನಮ್ಮಲ್ಲಿ ಕೆಲವು ವಾಲಂಟಿಯರ್ಸ್ ಇದ್ದಾರೆ. ಅವರೆಲ್ಲ ನಿಜವಾಗಿ ನಾನು ಅವರನ್ನು ನಮ್ಮ ಹನುಮಂತನಿಗೆ ಹೋಲಿಸ್ಬೋದು, ಅಂಥವರಿದ್ದಾರೆ. ಅವರು ಬಹುಶಃ ಎಲೆಮರೆಕಾಯಿ. ಅವರು ನಮಗೆ ಸಿಗೋದಿಲ್ಲ ನೋಡಲಿಕ್ಕೆ. ನಾನು ರಾತ್ರಿ 11 ಗಂಟೆಗೆ ಹೇಳಿದರು, ಅವರು ಇವತ್ತು ವೆನ್ಲಾಕಲ್ಲಿ ಒಂದು ಪೇಷಂಟಿಗೆ ಅಡ್ಮಿಷನ್ ಆಗಬೇಕಂತ ಹೇಳಿದರೆ ರಾತ್ರಿ ಮಾಡುವಂಥದ್ದು. ಬಹುಶಃ ಹನುಮಂತನದ ವಿಷಯ ನಿಮಗೆ ನಾನು ಜಸ್ಟ್ ಮಕ್ಕಳಿಗೆ ಹೇಳಿಬಿಡ್ತೀನಿ, ರಾಮಾಯಣ ಓದದೇ ಇದ್ದರೆ. ನಮ್ಮ ಲಂಕಾದಲ್ಲಿ ಯುದ್ಧ ಆಗುವಾಗ ರಾವಣನ ಮಗ ಇಂದ್ರಜಿತ್ ಬಾಣದಲ್ಲಿ ಲಕ್ಷ್ಮಣನಿಗೆ ಹೊಡೆದಾಗ ಲಕ್ಷ್ಮಣ ಅನ್ಕಾನ್ಸಿಯಸ್ ಆಗ್ತಾನೆ.
ಅವನು ಅನ್ಕಾನ್ಸಿಯಸ್ ಆದಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಆಗ ಸುಷೇನ್ ಅನ್ನೋ ವೈದ್ಯರು ಬರ್ತಾರೆ, ನೀವು ಸಂಜೀವಿನಿ ಗಿಡವನ್ನು ತರಬೇಕು. ಯು ಹ್ಯಾವ್ ಟು ಬ್ರಿಂಗ್ ದ ಸಂಜೀವಿನಿ ಹರ್ಬ್ ಬಿಫೋರ್ ಸನ್ಸೆಟ್. ಸೂರ್ಯ ಅಸ್ತಮಾನ ಆಗೋದ್ರೊಳಗೆ ತರಬೇಕು, ಆಗ ಮಾತ್ರ ಜೀವ ಉಳಿಸ್ಬೋದಂತ. ಎಲ್ಲಿಗೆ ಹೋಗೋದು? ಆಗ ರಾಮನ ಭಕ್ತ ಹನುಮಂತ ಆ ಚಾಲೆಂಜನ್ನು ತಗೊಂಡು ಪರ್ವತಕ್ಕೆ ಹಾರ್ತಾನೆ ದ್ರೋಣಾದ್ರಿ. ಆದರೆ ಹೋಗಿ ಅಲ್ಲಿ ನೋಡುವಾಗ ಅವನಿಗೆ ಸಂಜೀವಿನಿ ಯಾವುದಂತ ಗೊತ್ತಾಗೋದಿಲ್ಲ. ಆದರೆ ನಾವು ಏನು ಮಾಡಬೇಕು? ಸೀದಾ ವಾಪಸ್ ಬರೋದಾ? ಅಲ್ಲ, ಬಂದು ವಾಪಸ್ ಈ ಡಾಕ್ಟ್ರನ್ನ ಕರ್ಕೊಂಡು ಹೋಗೋದಾ? ಆಗ ಅವನ ಚಾಲೆಂಜ್, ಇಡೀ ಪರ್ವತವನ್ನೇ ಎತ್ಕೊಂಡು ಬಂದು ಇಡ್ತಾನೆ, ಇದರಲ್ಲಿ ಯಾವುದಂತ ಹುಡ್ಕೊಳ್ಳಿ ಅಂತ. ಆಗ ಸುಷೇನ್ ಅವರು, ವೈದ್ಯ ಸುಷೇನ್ ಅವರು ಆ ಸಂಜೀವಿನಿ ಗಿಡವನ್ನು ತೆಗೆದು ಲಕ್ಷ್ಮಣನನ್ನು ಉಳಿಸ್ತಾರೆ. ಇದರ ಮಾರಲ್ ಸ್ಟೋರಿ ಏನು? ವಾಟ್ ಈಸ್ ದ ಮಾರಲ್ ಸ್ಟೋರಿ? ಇದರ ಮಾರಲ್ ಸ್ಟೋರಿ, ನಿಮಗೆ ಯಾವುದು ಅಸಾಧ್ಯವಾದಿಲ್ಲ. ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ಕೆಲಸ ಮಾಡಬೇಕು, ನಿಮ್ಮ ಶಕ್ತಿ ನಿಮಗಿದೆ ಅಂತ ಹೇಳುವಂಥದ್ದು. ಇನ್ನೊಂದು ಅವನ ಆ ಡಿಸಿಷನ್ ಮೇಕಿಂಗ್. ಅದೇ ರೀತಿ ನಾನಿವತ್ತು ಯಾರಿಗಾದರೂ ಒಂದು ಕೆಲವು ಇನ್ಸಿಡೆಂಟಲ್ಲಿ ಒಂದು 10 ಬಾಟ್ಲಿ ಬ್ಲಡ್ ಬೇಕು ಹೇಳಿದರೆ ಒಂದು 15 ಜನ ಅಂತ ನಿಲ್ಲಿಸ್ತಾರೆ. ನಿಮ್ಗೆ ಯಾವ ಗ್ರೂಪ್ ಸರ್ ಇವರೆಲ್ಲ ಕೊಡ್ತಾರೆ ಅಂತ. ಆ ರೀತಿಯ ಒಂದು ಜನ ನಮ್ಮಲ್ಲಿ, ಅದು ಸಹ ಜಸ್ಟ್ PUC ಡಿಗ್ರಿ ಮಕ್ಕಳು 18 ಆದವರು. ಇವರೆಲ್ಲ ಇನ್ನು ಮುಂದಿನ ದಿನದಲ್ಲಿ ಒಂದು 4-5 ವರ್ಷ ನಂತರ ಆ ರೀತಿಯ ಒಂದು ವ್ಯವಸ್ಥೆಗೆ ಬರುವಂಥ ಇದನ್ನು ನಾವು ಮಾಡಬೇಕು. ಯಾಕೆಂದರೆ ನಾನು ನೋಡಿದ ಹಾಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದು, ನಾವು ಸಣ್ಣಕ್ಕಿರುವಾಗ ಶಾಲೆಗೆ ಹೋಗುವಾಗ ನಮಗೆ ಅಂಥ ವ್ಯವಸ್ಥೆ ಇಲ್ಲ. ಯಾರನ್ನಾದರೂ ನೋಡಿದರೆ ಒಂದು ಬೆಗ್ಗರ್ ಕಾಲು ಕಟ್ಟಾಗಿದ್ದರೆ ನಾವು ಕಾಲಿ ಸಿಂಪತಿ ತೋರಿಸ್ತೇವೆ ಅಷ್ಟೇ. ಅವನಿಗೆ ಬೇಜಾರು ಬಿಟ್ಟರೆ ನಮ್ಮ ಹತ್ರ ಏನೂ ಮಾಡಲಿಕ್ಕಿಲ್ಲ. ಎಂಪತಿ ಇಲ್ಲ ನಮ್ಮ ಹತ್ರ. ಅಂದರೆ ವಿ ಕ್ಯಾನಾಟ್ ಶೇರ್ ಹಿಸ್ ಫೀಲಿಂಗ್, ಜಸ್ಟ್ ಅಯ್ಯೋ ಹೀಗೆ ಅಂತ. ಬಟ್ ಈಗ ವಿ ಹ್ಯಾವ್ ಎ ಕೆಪಾಸಿಟಿ. ನಾವು ಖಾಲಿ ಸಿಂಪತಿಯಲ್ಲ, ಎಂಪತಿಯನ್ನು ತೋರಿಸ್ಬೇಕು. ಅವರಿಗೆ ಸಾಧ್ಯವಾದ ಸಹಾಯವನ್ನು ನಾವು ಮಾಡಬೇಕಂತ ಹೇಳುವಂಥ ಆ ಉದ್ದೇಶ ನಮ್ಮಲ್ಲಿರಬೇಕು. ಯಾಕೆಂದರೆ ಪ್ರತಿದಿನ ನಾವು ನೋಡ್ತೇವೆ, ಈ ಬಹುಶಃ ಮಂಗಳೂರು ಅಂತ ಹೇಳುವಂಥದ್ದು ಒಂದು ದೊಡ್ಡ ಹೈಟೆಕ್ ಸಿಟಿ. ಆದರೆ ಒಂದು ವೀಕರ್ ಆ್ಯಂಡ್ ವಲ್ನರಬಲ್ ಸೆಕ್ಷನ್ ಆಫ್ ಸೊಸೈಟಿ ಎಷ್ಟು ಕಷ್ಟದಲ್ಲಿದೆ ಅಂತ ಹೇಳಿದರೆ ಹಳ್ಳಿಯಲ್ಲಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ರೆಡ್ ಕ್ರಾಸಿನಿಂದ ಶಾಲೆಯ ಮುಖಾಂತರ, ಬೇರೆ ಬೇರೆ ಶಾಲೆಯ ಮುಖಾಂತರ, ಈಗ ನಿಮ್ಮ ಪೇರೆಂಟ್ಸ್ಗಳಿಗೆ ಅಥವಾ ನಿಮ್ಮ ನೇಬರ್ಸ್ಗಳಿಗೆ ಏನಾದರೂ ವೀಲ್ ಚೇರ್ ಬೇಕಾ, ಕ್ರಚಸ್ ಬೇಕಾ, ಅಥವಾ ಸ್ಪೆಕ್ಸ್ ಬೇಕಾಗ್ಬೋದು, ಯಾವುದೇ ಹ್ಯುಮ್ಯಾನಿಟಿ ಬೇಕಿದ್ದರೆ ನೀವು ನಮ್ಮ ರೆಡ್ ಕ್ರಾಸನ್ನು ಅಪ್ರೋಚ್ ಆಗಿ ನಿಮಗೆ ಖಂಡಿತ. ಅಥವಾ ಕೆಲವು ಹೌಸ್ ವೈಫ್ ಇರ್ತಾರೆ, ಅವರಿಗೆ ಸ್ವಿವಿಂಗ್ ಮಿಷಿನ್, ಹೊಲಿಗೆ ಮಿಷನ್ ಬೇಕಾಗುತ್ತೆ, ಅದನ್ನು ನಾವು ಕೊಡ್ತೇವೆ. ಅದರಿಂದ ಅವರ ಜೀವನ ಸ್ವಲ್ಪವೂ ಸಹ ಅವರ ಕಣ್ಣೀರು ಕಮ್ಮಿ ಆಗೋದಾದರೆ ಖಂಡಿತ ನಾವು ಮಾಡಬಹುದು. ಇದಕ್ಕೆ ಶಾಲೆಯ ಮಕ್ಕಳಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಅವರ ಪೇರೆಂಟ್ ಪ್ರಾಬ್ಲಮ್. ಅವರು ಬರ್ತಾರೆ, ನಗ್ತಾರೆ, ಎಲ್ಲ ಹೌದು. ಆದರೆ ಅವರ ಮನೆಯಲ್ಲಿ ಅವರ ಪೇರೆಂಟ್ಗಳಿಗೆ ಏನು ತೊಂದರೆ ಇದೆ ಅಂತ ಹೇಳುವುದನ್ನು ಬಹುಶಃ ಇವತ್ತು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ನಮ್ಮ ಚೇರ್ಕಾಡಿಯಲ್ಲಿ ಒಂದು ಪೇರೆಂಟ್ ನನಗೆ ಫೋನ್ ಮಾಡಿದರು. ಯಾಕೆಂದರೆ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಪೇರೆಂಟ್ಸ್ ಮನೆಗೆ ಬಂದು ಮಕ್ಕಳಿಗೆ ಕೇಳ್ತಾರಂತೆ, ನೀನು ಮತ್ತು ಅವರ ಸಂಸ್ಕಾರದ ಬಗ್ಗೆ ಎಲ್ಲ ಈ ಥರ ನೀವು ಇರಬೇಕಂತ ಹೇಳುವಂಥ, ಅದು ಭಾರಿ ಅವರಿಗೆ ಖುಷಿಯಾಗಿದೆ. ಅಂಥ ವ್ಯವಸ್ಥೆಗಳಿಗೆ ನಾವು ಹೋಗಬೇಕಂತ ಹೇಳುವಂಥದ್ದು ಖುಷಿ. ಯಾಕೆಂದರೆ ನಾವು ಶಾಲೆ ಕಲಿಯುವಾಗ ನಮಗೆ ದೇಶಭಕ್ತಿ ಬಗ್ಗೆ ಹೇಳೇ ಕೊಡಲೇ ಇಲ್ಲ. ಗಜನಿ ಮಹಮ್ಮದ್ 17 ಸಾರಿ ಬಂದದಂತ ಹೇಳಿದರೆ ನಮಗೆ ಖುಷಿ, ಅವ ಭಾರಿ ಒಳ್ಳೆಯವ ಮಾರೆ ಅಂತ. ಆದರೆ ಈಗ ನಮಗೆ ಮತ್ತೆ ಗೊತ್ತಾಯಿತು, ಅವ ಇಂಡಿಯಾದನ್ನು, ಸಂಪತ್ತನ್ನು ಎಲ್ಲವನ್ನು ಹೊಡ್ಕೊಂಡು ಹೋದ. ಈಗ ಸಿಟ್ಟು ಬರ್ತದೆ, ಆದರೆ ಅವ ಎಲ್ಲಿದ್ದಾನೆ ಈಗ. ಆದರೆ ಆ ಟೈಮಿಗೆ ನಾವು ಶಾಲೆ ಕಲಿಯುವಾಗ ಗಜನಿ ಮಹಮ್ಮದ್ ನಮಗೆ ಅವ ಒಳ್ಳೆ ಭಯಂಕರ ಮಾರೆ, 17 ಸಾರಿ ಭಾರತಕ್ಕೆ ಇದು ಮಾಡಿದ್ದಾನೆ ಅಂತ. ಬಟ್ಟು ಗಜನಿ ಮಹಮ್ಮದನ ಬಗ್ಗೆ ಈಗ ಗೊತ್ತಾಗ್ತದೆ, ದೇಶಭಕ್ತನಿಗೆ ಅವ ಅಷ್ಟು ತೊಂದರೆ ನಮ್ಮ ಆ್ಯನ್ಸಿಸ್ಟರಿಗೆ ಕೊಟ್ಟಿದ್ದಾನಲ್ಲ ಅಂತ ಹೇಳುವಂಥ ಒಂದು ಸಿಟ್ಟು ನಮಗೆ ಈಗ ಬರ್ತದೆ. ಹಾಗಾಗಿ ನಮ್ಮ ಪಠ್ಯಪುಸ್ತಕವು ಸಹ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿಯೇ ಆರೋಗ್ಯದ ಬಗ್ಗೆ, ದೇಶಭಕ್ತಿ ಬಗ್ಗೆ ಯಾವುದಿಲ್ಲದಿದ್ದರೂ 2 ಇಂಪಾರ್ಟೆಂಟ್, ದೇಹಭಕ್ತಿ ಮತ್ತು ದೇಶಭಕ್ತಿ. ನಮ್ಮ ದೇಹ ಉಳಿಸ್ಕೊಳ್ಳೋದು ಆರೋಗ್ಯ, ಇನ್ನೊಂದು ದೇಶ. ದೇಶ ಇದ್ದರೆ ದೇಹ, ದೇಹ ಇದ್ದರೆ ದೇಶ. ಯಾಕೆ ಹೇಳಿದರೆ ಕೆಲವೊಮ್ಮೆ ನಾವು ಎಲ್ಲರಿಗೂ ಹೇಳ್ತೇವೆ, ಮಾರೆ ಕರೆಕ್ಟ್ ಟೈಮಿಗೆ ನೀರು ಕುಡಿಬೇಕಂತ. ನಾವೇ ನೀರು ಕುಡಿಯೋದಿಲ್ಲ. ನಾವು ಸಹ ನಮ್ಮ ಆರೋಗ್ಯ ಫಸ್ಟ್. ನಮ್ಮ ರೆಡ್ ಕ್ರಾಸ್ ಮೋಟೋ ಸಹ ಅಷ್ಟೇ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫಸ್ಟ್, ದೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅದರ್ಸ್ ಹೆಲ್ತ್. ಹಾಗಾಗಿ ಇವತ್ತು ಈ CBSE ಸೆಂಟ್ರಲ್ ಸ್ಕೂಲು ಇವತ್ತು ಎಜುಕೇಷನ್ ಅಂತ ಹೇಳೋದು ಸ್ವಲ್ಪ ರಿಸ್ಕೆ. ಯಾಕಂತ ಹೇಳಿದರೆ ಇದು ಅಷ್ಟು ವಯಬಲ್ ಆಗಿರುವುದಿಲ್ಲ. ಯಾಕೆಂದರೆ ಇದಕ್ಕೆ ತುಂಬ ಬಹುಶಃ ನಮ್ಮ ಪ್ರಭಾಕರ್ ಭಟ್ ಸರ್ ಅವರು ಒಂದು ಕೇವಲ ಸಂಸ್ಕಾರ ಧರ್ಮ ಅಲ್ಲ, ಅವರು ಒಂದು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದವರು ಶ್ರೀರಾಮ ಸ್ಕೂಲು. ಅಂಥ ವ್ಯಕ್ತಿ ಅವ್ರಿಗೆ ಗೊತ್ತಿದೆ ಎಷ್ಟು ಚಾಲೆಂಜ್ ಇದೆ ಅಂಥೇಳಿ. ಬಹುಶಃ ಅವರ 99% ಅವರ ಜೀವನದವನ್ನು ಇದಕ್ಕೆ ಅರ್ಪಿಸಿದವರು, ಈ ಒಂದು ವಿಷಯಕ್ಕೆ. ಹಾಗಾಗಿ ಚಾಲೆಂಜ್ ನಮ್ಮಲ್ಲಿ ಕೆಲವರು ಬಂದಾಗ ಗೊತ್ತು, ಅಯ್ಯೋ ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಇಲ್ಲ, ಬಸ್. ಯಾಕೆಂದರೆ ಅಷ್ಟು ಕಷ್ಟ ಇದೆ ಇವತ್ತು. ಕಾಂಪಿಟೀಷನ್ ಇದೆ ಎಜುಕೇಷನ್, ಪ್ಲಸ್ ಸೇಮ್ ಟೈಮ್ ಮಕ್ಕಳ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಫ್ಯಾನ್ ಬೇಕು ಹೇಳ್ತಾರೆ, ಏರ್ ಕಂಡೀಷನ್ ಬೇಕು ಹೇಳ್ತಾರೆ, ಬಸ್ ಬೇಕು ಹೇಳ್ತಾರೆ. ಬಸ್ ಇಲ್ಲದಿದ್ದರೆ ಬರಲಿಕ್ಕಾಗೋದಿಲ್ಲ. ಇಂಥ ಸಮಸ್ಯೆ. ನಾವೆಲ್ಲ 6-7 ಕಿಲೋಮೀಟ್ರ್ ನಡ್ಕೊಂಡು ಹೋದವರು, ಮನೆಯಲ್ಲಿ ಹೋಟ್ಲಿಗೆ ಹಾಲು ಕೊಟ್ಟು ಮತ್ತೆ ನಡ್ಕೊಂಡು ಹೋದವರು. ಹಾಗಾಗಿ ನಮ್ಮ ಆರೋಗ್ಯ ಒಳ್ಳೆಯದಿದೆ. ಆದರೆ
ಆ ರೀತಿಯ ಒಂದು ವ್ಯವಸ್ಥೆ ಇರುವಾಗ ತುಂಬ ಚಾಲೆಂಜ್ ಇದೆ. ಖಂಡಿತ ಒಂದು ಸ್ವಾಮಿ ವಿವೇಕಾನಂದ ಇನ್ನೊಂದು ಹೇಳ್ತಾರೆ, ಯು ಹ್ಯಾವ್ ಟು ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್. ಸೊ ವಿನ್ ಆದರೆ ನೀವು ಲೀಡ್ ಮಾಡ್ಬೋದು, ಲೂಸ್ ಆದರೂ ಸಹ ನೀವು ಗೈಡ್ ಮಾಡ್ಬೋದು. ಸೊ ಯು ಹ್ಯಾವ್ ಟು ಟೇಕ್ ಎ ರಿಸ್ಕ್. ಸೊ ಲೈಫಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಹಾಗಾಗಿ ಇಂಥ ಸಂಸ್ಥೆಗಳಿಗೆ ನಮ್ಮ ಬಹುಶಃ ಇಲ್ಲಿ ತುಂಬ CSR ಫಂಡ್ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇದೆ. ನಾವು ರೆಡ್ ಕ್ರಾಸ್ ಬಿಲ್ಡಿಂಗ್ ಮಾಡುವಾಗ ಕೆಲವು ಸಂಸ್ಥೆಗಳನ್ನು ನಾವು ಮಾಡಿದಾಗ ಕೆಲವು ಕಡೆ CSR ಫಂಡ್ ಸಿಕ್ತು. ಕೆಲವರು ತುಂಬ ದುಡ್ಡಿದ್ದವರು ಅವರು ಯಾವುದೇ ನಮಗೆ ರೆಸ್ಪಾಂಡ್ ಮಾಡಲಿಲ್ಲ. ಆ CSR ಫಂಡ್ ಹೇಳೋದ್ರ ಮೂಲಕ ಇವತ್ತು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ನಿಜವಾಗಿ ಈ ಶಿಕ್ಷಣಕ್ಕೆ CSR ಫಂಡನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಈಗ ಸುಮ್ಮನೆ ಬೇರೆ ಬೇರೆ ಇದಕ್ಕೆ CSR ಫಂಡ್ ಹೋಗ್ತದೆ. ಯಾಕೆಂದರೆ 2% ಪ್ರಾಫಿಟನ್ನು ಕಂಪಲ್ಸರಿ ಅಂಥ ಫಂಡ್ಗಳನ್ನು ಯೂಸ್ ಮಾಡಿ ನಿಮ್ಮ ಇನ್ನೊಂದು ಫೇಸನ್ನು ಇನ್ನೊಂದನ್ನು ಮಾಡುವಂಥ ವ್ಯವಸ್ಥೆಗೆ ಸಹ ಬಷ್ಟು ಚಾಲೆಂಜಸ್ ಇದೆ. ಆದರೂ ಸಹ ಅದನ್ನು ಮಾಡುವಂಥ ವ್ಯವಸ್ಥೆ ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ಖಂಡಿತ ಇದೊಂದು ದೊಡ್ಡ ಇದಾಗ್ತದೆ. ಹಾಗಾಗಿ ಇಲ್ಲಿ ತುಂಬ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ. ಹಾಗಾಗಿ ನೀವೆಲ್ಲ ಏನಾದರೂ ಹಣ ಇದ್ದರೆ ಈ ಶಾಲೆಯ ಒಂದು ಇದಕ್ಕೆ ಕೊಡಬೇಕು. ಬಹುಶಃ ನಮ್ಮ ಆಯುಷ್ಯ ಒಂದು 100 ವರ್ಷ ಆದರೂ ಹೋಗುವಾಗ ನಾವು ಏನೂ ತಗೊಂಡು ಹೋಗೋದಿಲ್ಲ. ನನ್ನ ಇದು ಅಷ್ಟೇ, ನನ್ನಲ್ಲಿ ಇರುವುದನ್ನು ಸಾಧ್ಯ. ಆದರೆ ನನ್ನ ಕಾಲ ಮೇಲೆ ನಾನು ನಿಂತು ಬೇರೆಯವ್ರಿಗೆ ಸಹಾಯ ಮಾಡಿ, ನಾನೇ ಸರಿ ಇಲ್ಲದೆ ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ನಮಗೆ ಈ ವರ್ಷ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ 2 ಶಿಕ್ಷಣ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳ್ಕೊಂಡು, ಒಂದು C ರಾಘವೇಂದ್ರ ರಾವ್ ಅವರು ಶ್ರೀನಿವಾಸ ವಿದ್ಯಾಲಯ ಕಟ್ಟಿದ್ದು, ಅಷ್ಟು ದೊಡ್ಡ ಸಂಸ್ಥೆ ಇವತ್ತು ಬರಿಗೈಯಲ್ಲಿ ಇವತ್ತು ಹೋದರು. ಇನ್ನೊಂದು ನಿಟ್ಟೆ ವಿನಯ್ ಹೆಗ್ಡೆ ಅವರು ಸಹ ಈ ನಿಟ್ಟೆ ಗ್ರೂಪ್ ಆಫ್ ಇದರಲ್ಲಿ ಒಬ್ಬರು 86, ಇನ್ನೊಂದು 90 ವರ್ಷ. ಅದು 2 ವ್ಯಕ್ತಿಗಳು ಇವತ್ತು ಅವರ ಹೆಸರು ಇವತ್ತು ಅಜರಾಮರು. ಯಾಕೆಂದರೆ ಅವರು ಮಾಡಿದಂಥ ಒಂದು ಶಿಕ್ಷಣ ಕ್ರಾಂತಿ ಇರ್ಬೋದು, ಸಮಾಜ ಸೇವೆ ಇರೋದು. ನಾವು ಅವರನ್ನು ಕಳ್ಕೊಂಡ್ರೂ ಸಹ ಅವರ ಹೆಸರು ಇವತ್ತು ಅಜರಾಮ ನಮ್ಮಲ್ಲಿ ಉಳಿದ ಕಾರಣ ಅವರು ಮಾಡಿದಂಥ ಈ ಶಿಕ್ಷಣ ಹಾಗೂ ಆರೋಗ್ಯ ಇದಕ್ಕೆಲ್ಲ ತುಂಬ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಇವತ್ತು ಈ ಕೆಲಸ ಮಾಡುವ ಈ ಸಂಸ್ಥೆಯ ಈ ಒಂದು ಉದ್ಘಾಟನೆಗೆ ನನ್ನನ್ನು ಕರೆದದ್ದಕ್ಕೆ ಈ ಎಲ್ಲ ನಮ್ಮ ಪ್ರೆಸಿಡೆಂಟು, ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟ್ ಹಾಗೂ ಎಲ್ಲ ಅಧ್ಯಾಪಕ ವೃಂದ, ಎಲ್ಲ ಸಿಬ್ಬಂದಿಗಳು ಹಾಗೂ ಎಲ್ಲ ಪೇರೆಂಟ್ಸ್ ಹಾಗೂ ಇಲ್ಲಿನ ಎಲ್ಲ ನಾಗರಿಕರಿಗೂ ನಾನು ನನ್ನ ವಂದನೆಯನ್ನು ಸಲ್ಲಿಸುತ್ತಾ, ನನಗೆ ಕೊಟ್ಟ ಅವಕಾಶಕ್ಕೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಜೈ ಶ್ರೀರಾಮ್. ಹೇಳಿ ಒಂದು ಸಲ ಒಟ್ಟಿಗೆ ಹೇಳಿ. ಒಂದು ಮೆಟ್ಟಿಲು ಮತ್ತೆ ಏರಿದ್ದೇವೆ ನಾವು. 6 ವರ್ಷಗಳ ಹಿಂದೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ತನ್ನ ವಿಸ್ತಾರವಾದಂಥ ಶಿಕ್ಷಣ ಯೋಜನೆಯಲ್ಲಿ ಒಂದು ಸೆಂಟ್ರಲ್ ಸ್ಕೂಲ್ ಮಾಡಬೇಕು ಅಂತ ಹೇಳುವಂಥ ಅನೇಕ ಜನರ ಅಪೇಕ್ಷೆ. ಸೆಂಟ್ರಲ್ ಸ್ಕೂಲ್ ಬೇರೆ ಬೇರೆ ಕಡೆಯಲ್ಲೂ ಇದೆ, ಆದರೆ ವಿವೇಕಾನಂದ ಸಂಸ್ಥೆ ಅದನ್ನು ಮಾಡಬೇಕು. ಯಾಕೆಂದರೆ ಈಗ ಶಾಂತಾರಾಮ್ ಶೆಟ್ಟರು ಹೇಳಿದಾಗೆ ಸಂಸ್ಕಾರ ಕೊಡುವಂಥ ಕಾರ್ಯ ಅದು ವಿವೇಕಾನಂದ ಮಾಡ್ತಾಯಿರೋದು. ಅದಕ್ಕೋಸ್ಕರ ವಿದ್ಯೆಯ ಜೊತೆಯಲ್ಲಿ, ಅಂದರೆ ಓದು ಬರಹದ ಜೊತೆಯಲ್ಲಿ ಸಂಸ್ಕಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಒತ್ತಾಸೆಯ ಮೇಲೆಗೆ 6 ವರ್ಷದ ಹಿಂದೆ ಈಗ ಭರತ್ ಪೈ ಅವರು ಹೇಳಿದಾಗ ಚಿಕ್ಕ ರೂಪದಲ್ಲಿ ಪ್ರಾರಂಭ ಆಗಿರುವಂಥದ್ದು. ಗಂಗೆ ಹಾಗೆ ಇರೋದು. ಗಂಗೋತ್ರಿಯಲ್ಲಿ ಹೋದರೆ ಅಲ್ಲಿ ಒಂದೊಂದು ಬಿಂದು ನೀರು ಬಿಡ್ತಾ ಇರುವಂಥದ್ದು. ಹಾಗೆ ನಿಧಾನವಾಗಿ ಇದು ನಿಧಾನವಾಗಿ ಅಲ್ಲ, ಸ್ವಲ್ಪ ವೇಗವಾಗಿಯೇ ಬೆಳ್ಕೊಂಡು ಬಂದಿದೆ. ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ, ಯಾಕೆಂದರೆ ಅದಕ್ಕೆ ಪೈಸೆ ಕೊಡಬೇಕಲ್ಲ ಮತ್ತೆ ಈ ಕಡೆಯಿಂದ ಕಟ್ಟಡ ಕಟ್ಟಬೇಕಾದ್ರೆ. ಆದರೂ ಸಂತೋಷ. ಅದರ 2ನೇ ಮಹಡಿಯ ಉದ್ಘಾಟನೆ ಅದನ್ನು ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ನಮ್ಮ ಮನಸ್ಸಿಗೆ ಕಂಡಿರುವಂಥದ್ದು, ಯಾರು ಸಮಾಜಕ್ಕೋಸ್ಕರ ಬದುಕ್ತಾರೆ, ಸಮಾಜದ ಚಿಂತನೆಯನ್ನು ಮಾಡ್ತಾರೆ, ಅವರನ್ನೇ ಕರ್ಕೊಂಡು ಬರೋಣ ಅಂತ ಯೋಚನೆಯಲ್ಲಿ CA ಶಾಂತಾರಾಮ್ ಶೆಟ್ಟರನ್ನು ಹೋಗಿ ಮಾತಾಡಿಸಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡು ಬಂದು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ.
ಶಾಂತಾರಾಮ್ ಶೆಟ್ಟರು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ 4ನೇ ಬಾರಿ ಅಧ್ಯಕ್ಷ ಆಗಿರುವಂಥವ್ರು. 4ನೇ ಬಾರಿ ಅಧ್ಯಕ್ಷ ಆಗಿರೋದಂದರೆ ಒಂದು ರೀತಿಯಲ್ಲಿ ಜನ ಮೆಚ್ಚಿದ ನಾಯಕ ಅಂತ. ಹಾಗೆ ಜನರಿಗೆಲ್ಲರಿಗೂ ಖುಷಿಯಾಗಿದೆ, ಇವರು ರೆಡ್ ಕ್ರಾಸ್ ಸೊಸೈಟಿಯಲ್ಲಿ ಜನರ ಹಿತಚಿಂತನೆ ಏನಿದೆ ಅದನ್ನೇ ಕಣ್ಣ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾನೆ ಅಂತ. ಭಾರಿ ಪ್ರಮುಖವಾಗಿರುವಂಥದ್ದೇ ಅದು ಅಂತ ಕಾಣ್ತಾರೆ. ಅವರು ಹ್ಯುಮ್ಯಾನಿಟಿ ಅಂತ ಒಂದು ಸಂಗತಿ ಹೇಳ್ತಾರೆ. ನಮಗೆ ಹ್ಯುಮ್ಯಾನಿಟಿ ಹೊಸತೇನಲ್ಲ, ಜಗತ್ತಿಗೆ ಅದನ್ನು ತೋರಿಸಿಕೊಟ್ಟಂಥವರು ವಿವೇಕಾನಂದರು. ವಿವೇಕಾನಂದರು ಅಮೇರಿಕಕ್ಕೆ ಹೋದ ಮೇಲೆ ಮೊದಲನ ವಾಕ್ಯ ಏನವರು ಮಾತಾಡಿದರು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅದು ಹ್ಯುಮ್ಯಾನಿಟಿಯ ಮೂಲ ಒಂದು ವಿಚಾರ ಅಂತ. ಜಗತ್ತಿನ ಯಾವುದೇ ಭಾಗದಿರಲಿ, ಯಾರೇ ಇರಲಿ, ಹೇಗೆ ಇರಲಿ, ಅವರೆಲ್ಲರೂ ಕೂಡ ನನ್ನ ಕುಟುಂಬಕ್ಕೆ ಸೇರಿದವರು ಅಂತ, ನಾವೆಲ್ಲರೂ ಒಂದೇ ಅಂತ, ಒಬ್ಬನೇ ದೇವರು, ನಾವೆಲ್ಲರೂ ಅವನ ಅಂಶ ಅಂತ. ಆ ರೀತಿಯ ಚಿಂತನೆ ಅದು ಭಾರತದ್ದು, ಅದು ನಮ್ಮ ಹಿಂದೂಗಳದ್ದು. ಅದಕ್ಕೋಸ್ಕರ ಆ ಚಿಂತನೆ, ಭಾರತದ ಚಿಂತನೆ, ಅದನ್ನು ಜಗತ್ತಿಗೆ ಕೊಟ್ಟಂಥವ್ರು. ಅದಕ್ಕೆ ಉಳಿದವರೆಲ್ಲ ಅದು ಇದು ಅಂತೆಲ್ಲ ಹೇಳಿದರು ಕೂಡ. ಈಗ ರೆಡ್ ಕ್ರಾಸ್ ಸೊಸೈಟಿ ಕೂಡ ಇಲ್ಲಿ ಶುರು ಆದ್ದಲ್ಲ, ಅದು ಅದು ವಿದೇಶದಲ್ಲಿ ಶುರುವಾಗಿರೋಂಥದ್ದು. ಆದರೆ ನಮಗೆ ಹೇಳಿಕೊಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಅಷ್ಟು ಚಿಂತನೆಯನ್ನು ಭಾರತ ಮಾಡಿದೆ. ಭಾರತದ ವಿವೇಕಾನಂದರು ಆಮೇಲೆ ಅವರಿಗೆ ಜನ ಭಾರಿ ಬೆಂಬಲ ಕೊಡ್ತಾರೆ, ಖುಷಿ ಪಡ್ತಾರೆ ಎಲ್ಲರೂ. ಅದಾದ ಮೇಲೆ ಅವರ ಹತ್ರ ಹೊರಗೆ ಬಂದ ಮೇಲೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ತಾನೇ. ಒಳಗಿದ್ದಾಗ ವಿವೇಕಾನಂದರು ಯಾರು ಅಂತ ಯಾರಿಗೆ ಗೊತ್ತು, ಅವರು ಹಾಗೆ ಮಾತಾಡ್ತಾರೆ ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಕೇಳಿದರು, ನೀವು ಯಾರು ಮಾರ್ಯಾರೆ ಅಂತ. ಸಾಮಾನ್ಯ ಹೊರಗೆ ಹೋದಂಥವ್ರು ವಿಶೇಷವಾಗಿ ಭಾರಿ ಎದೆ ಎತ್ತಿ ತಲೆ ಎತ್ತಿ ಅವ್ರು ಹೇಳ್ತಾರೆ, ಐ ಮೀನ್ ಇಂಡಿಯನ್ ಅಂತ. ವಿವೇಕಾನಂದರು ಇಂಡಿಯನ್ ಅಂತ ಅಲ್ಲಿಲ್ಲ. ವಿವೇಕಾನಂದರು ಹೇಳಿದ್ದೇನು ಅಂತ ಕೇಳಿದರೆ, ಸಾವಿರ ವರ್ಷದಿಂದ 100 ದೇಶಗಳಿಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟಂಥ, ಬದುಕಿನ ಸಾರ್ಥಕತೆಯನ್ನು ಹೇಳಿಕೊಟ್ಟಂಥ ಋಷಿಗಳು, ತಪಸ್ವಿಗಳು, ಮೇಧಾವಿಗಳು, ಸಂತರು, ಸನ್ಯಾಸಿಗಳ ಪರಂಪರೆಗೆ ನಾನು ಸೇರಿದ್ದೇನೆ ಅಂತ. ಅಂದರೆ ಇಡೀ ಜಗತ್ತಿನಾದ್ಯಂತ ನಮ್ಮ ಜನ ಹೋಗಿದ್ದಾರೆ ಅಂತ. ಸುಮ್ಮನೆ ಯಾರೋ ವಾಸ್ಕೋಡಿಗಾಮ ಬಂದ ನಮ್ಮ ದೇಶವನ್ನು ಹುಡುಕಿದ, ಸುಳ್ಳು ಮಾತಾಡೋದು. ವಾಸ್ಕೋಡಿಗಾಮ ಬರಬೇಕಾದ್ರೆ ಅವನು ಎಲ್ಲೋ ದಾರಿ ತಪ್ಪಿ ಬಂದಿದ್ದ ಅಷ್ಟೇ. ಅವನು ದಾರಿ ತಪ್ಪಿ ಎಲ್ಲೋ ಆಫ್ರಿಕಾದ ಒಂದು ತುದಿಗೆ ಹೋಗಿದ್ದ. ಅವನಿಗೆ ಎಲ್ಲಿ ಏನು ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗೊಂದು ದೊಡ್ಡ ಹಡಗು ನೋಡಿದಂತೆ. ಅವನಿಗೆ ಆಶ್ಚರ್ಯ, ಒಂದು ಲಾಟ್ಪಟ್ಟು ಓಡದಲ್ಲಿ ದೋಣಿಯಲ್ಲಿ ಬಂದವನು ಅವನು. ಅವನಿಗೆ ಇದನ್ನು ನೋಡಿ ಆಶ್ಚರ್ಯ ಆಯಿತು, ಈ ಕಟ್ಟಡಕ್ಕಿಂತ ದೊಡ್ಡದು. ಆವಾಗ ನಾನು ಹೇಳಿದ್ದೆ, ಇದು ಒಂದು 100 ವರ್ಷಗಳ ಕೆಳಗೆ. ಆವಾಗ ಕೇಳಿದೆ, ಅಂದಿಯಂಚಿನ ಅಂತ ಎಂಥದ್ದು ಅಂತ. ಅಷ್ಟಗ ಹೇಳಿದರೆ ಇದು ಹಡಗು ಅಂತ. ಎಲ್ಲಿದೆ ಅಂತ ಕೇಳಿದರೆ ಭಾರತದಿಂದ ಆವಾಗಲೇ ನಮ್ಮ ವ್ಯಾಪಾರಿಗಳು ಉಳಿದಂಥವರು ಬೇರೆ ಬೇರೆ ದೇಶಕ್ಕೆ, ಈಗ ಹೊರಮುಜ್ಜು ಅಂತ ಭಾರಿ ಗಲಾಟೆ ಎಲ್ಲ ನಡೀತದಲ್ಲ, ಅಲ್ಲೆಲ್ಲ ದಾಟಿ ಹೋಗಿದ್ದೇವೆ ನಾವು. ಅವನನ್ನು ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದದ್ದು. ಅವ ನಮಗೆ ಭಾರತವನ್ನು ತೋರಿಸಿದ್ದಲ್ಲ. ಭಾರತ ಅವನ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತ ಇತ್ತು. ಭಾರತ ನೋಡುವಂಥ ಅವಕಾಶಗಳು ಸಿಗಲಿಲ್ಲ. ಆ ಪುಣ್ಯ ಪ್ರಸಂಗ ನಾವು ಕೊಟ್ಟಿರೋದು, ನಮ್ಮವರು ಕೊಟ್ಟಿರೋದು. ಹೀಗೆ ಸುಳ್ಳು ಹೇಳೋದ್ರ ಮುಖಾಂತರ ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸುವಂಥ ಒಂದು ಪ್ರಯತ್ನ ಈ ದೇಶದಲ್ಲಿ ನಡೆದಿತ್ತು. ಅದನ್ನು ಸತ್ಯ ಮಾಡಬೇಕಾದ್ರೆ ವಿವೇಕಾನಂದರಂಥವ್ರು ಹೋಗಬೇಕಾಯಿತು. ಆದರೂ ಈಗಲೂ ಪೂರ್ತಿ ಮುಗಿಲಿಲ್ಲ. ಈಗಲೂ ಅನೇಕ ಸಂಗತಿಗಳು ಸುಳ್ಳು ಹೇಳ್ತಾರೆ. ನಮ್ಮ ದೇಶ ಅಂತ ಶ್ರೇಷ್ಠ ನೋಡಿ. ಈಗ ಸೆಂಟ್ರಲ್ ಸ್ಕೂಲ್ ಅಂತ ಯಾಕೆ ಅಂತ ಕೇಳಿದರೆ, ನಮ್ಮ ದೇಶ 1947ರಲ್ಲಿ ತುಂಡಾಯಿತು. ನಿಮಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಪಾಠದಲ್ಲಿ ಅದನ್ನು ಹೇಳೋದೇ ಇಲ್ಲ. ತುಂಡಾಯಿತು ಅಂತ ಹೇಳೋದಿಲ್ಲ. ಈಗ ಇದನ್ನು ಇಂಡಿಯಾ ಅಂತ ಅಷ್ಟೇ ಹೇಳ್ತಾರೆ. 76 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಬಂತು ಅಂತ. ಅದರ ಹಿಂದಿನ ದಿವಸ ಏನಾಯಿತು ಅಂತ ಕೇಳಿದರೆ, ನಮ್ಮ ದೇಶ ಇನ್ನೂ ವಿಶಾಲವಾಗಿತ್ತು. 2 ಮಾತ್ರ ನಮ್ಮ ಹತ್ರ, 1 ಭಾಗ ಹೊರಟೋಗಿದೆ. ಅದನ್ನೇ ಇವತ್ತು ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ನಾವು ಹೇಳ್ತಾ ಇರುವಂಥದ್ದು. ಅಂದರೆ ಒಂದು ವಿಶಾಲವಾದಂಥ ದೇಶಕ್ಕೆ ಸೇರಿದಂಥ ಜನ ನಾವು. ಅದಾದ ಮೇಲೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಂಥದ್ದು ಉತ್ತರದಲ್ಲಿ ಹಿಮಾಲಯ. ನಮಗೆ ಭಾರಿ ಸುಂದರವಾದಂಥ ಒಂದು ದೇಶ ನಮ್ಮದು. 3 ಕಡೆಯಲ್ಲಿ ಸಮುದ್ರ. ನಮಗೆ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಸುಲಭ ನಮಗೆ. ಆ ಹಿಮಾಲಯ ಯಾವುದಿದೆ, ಹಿಮಾಲಯವನ್ನು ಕೂಡ ಬೇರೆ ಹೆಸರಿನಲ್ಲಿ ಕರೆದರು. ಅದನ್ನು ಮೌಂಟ್ ಎವರೆಸ್ಟ್ ಅಂತ ಕರೆದರು.
ಮೌಂಟ್ ಎವರೆಸ್ಟ್ ಅಂದರೆ ಏನು ಅಂತ ಕೇಳಿದರೆ ಯಾರೂ ಕೇಳಲಿಲ್ಲ. ಮಕ್ಕಳಿಗೆ ಬಾಯ್ಪಾಠ ಮಾಡಿದರು, ಮಕ್ಕಳು ಅದನ್ನು ಹಾಗೆ ಹೇಳಿದರು. ಮೌಂಟ್ ಎವರೆಸ್ಟ್ ಅಂದರೆ ಎವರೆಸ್ಟ್ ಅಂತ ಹೇಳುವಂಥ ಒಬ್ಬ ಸರ್ವೇಯರ್. ಮತ್ತು ದಯವಿಟ್ಟು ಯಾರು ಸರ್ವೇಯರ್ ಇದ್ದರೆ ಬೇಜಾರು ಮಾಡಬೇಡಿ, ಬೇಜಾರಾಗೋದು ಬೇಡ. ಅಳಿಯುದು ಬೇಕು, ನಮಗೆ ಅಗತ್ಯ. ಈಗ ಸರ್ವೇಯರೇ ಸಿಗುವುದಿಲ್ಲ ಅಂಥ ಪರಿಸ್ಥಿತಿ. ಆದರೆ ಹಿಮಾಲಯವನ್ನು ಕೆಳಗಿಂದ ಮೇಲೆ ಹೋಗಿ ಅಳತೆ ಮಾಡಿದಲ್ಲ ಅವ, ಕೆಳಗಿಂದ ಅಳತೆ ಮಾಡಿದಂಥ ಅವನೇ ಹೆಸರು ಇಟ್ಬಿಡುದ. ಸಾವಿರಾರು ವರ್ಷದಿಂದ ನಮಗೆ ಭಾರಿ ಪವಿತ್ರವಾದ್ದು, ನಮ್ಮನ್ನು ರಕ್ಷಣೆ ಮಾಡೋದ್ರ ಜೊತೆ ಭಾರಿ ಪವಿತ್ರವಾದ್ದು. ಅದನ್ನು ಗೌರಿಶಂಕರ ಅಂತ ಹೇಳ್ತಾ ಇದ್ದವು. ಅಂದರೆ ಶಿವ ಮತ್ತು ಪಾರ್ವತಿ ವಾಸವಾಗಿರುವ ಜಾಗ ಅಂತ ನಮಗೆ ಅದು. ಅದಕ್ಕೋಸ್ಕರ ಹಿಂದೆ ಭಾರತೀಯ ಜನಸಂಘ ಅಂತ ಒಂದು ಪಕ್ಷ ಇತ್ತು, ಅವರೊಂದು ಸ್ಲೋಗನ್ ಇತ್ತು ಅವ್ರದ್ದು, ಗೌರಿಶಂಕರ ಕೇದಾರ ಭಾರತ ದೇಶಕ್ಕೆ ಆಧಾರ ಅಂತ. ಹಾಗಿದ್ದದೊಂದು ಸ್ಲೋಗನ್ ಅದು. ಅಂದರೆ ನೀನೇ ನನಗೆ ರಕ್ಷಣೆ ಅಂತ. ಅಲ್ಲಿಂದ ಕೆಳಗಿನ ತುದಿಯ ಕನ್ಯಾಕುಮಾರಿವರೆಗೆ ಭಾರತ ಒಂದು ಭದ್ರವಾದಂಥ ದೇಶ ಇದು. ಅದನ್ನು ತುಂಡು ಮಾಡುವಂಥ ಪ್ರಯತ್ನ ಬೇರೆ ಬೇರೆ ರೀತಿಯಲ್ಲಿ ಸ್ವಾತಂತ್ರ್ಯ ಹಿಂದೆನೂ ನಡೆದಿತ್ತು, ಅದರ ನಂತರ ನಡೆದಿದೆ. ಈ ವರ್ಷ ಒಂದು ಪುಣ್ಯವಶಾತ್ ಭಾರಿ ಶ್ರೇಷ್ಠ ವರ್ಷ. ಇದನ್ನಿಡೀ ಒಂದು ಅಂತ ಹೇಳ್ತಾ ಬರ್ತಾ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಯಿತು. 101 ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಎರಡನೇದು, ಈ ದೇಶದ ಒಳಗೆ ಬರಬಾರ್ದು ವಿದೇಶಿಯರು ಅಂತ ಹೇಳಿ ಹೋರಾಟ ಮಾಡಿದಂಥ ಅನೇಕ ಜನ ಇದ್ದಾರೆ. ನಿಮಗೆ ಗೊತ್ತಿಲ್ಲ, ಜಗತ್ತಿನ ಒಂದೇ ಒಂದು ದೇಶ, ಈಗ ತಾಯಂದರು ಅಂತ ಹೇಳಿದರೆ ಎಲ್ಲ ಸೆಕೆಂಡ್ ರೇಟ್ ಜನ ಅಂತ ಯೋಚನೆ ಮಾಡಿದ್ದಾರೆ. ಹಾಗೆ ಅಲ್ಲ ಅಂತ ಭಾರತ ಹಾಗೆ ಇರಲಿಲ್ಲ. ಇಡೀ ಜಗತ್ತಿನಲ್ಲಿ ಗಂಡಸರು ಮಾತ್ರ ದೇವರು, ಬೇರೆ ಹೆಂಗಸರಿಲ್ಲ. ಭಾರತದಲ್ಲಿ ಹೆಂಗಸರೇ ದೊಡ್ಡ ಪ್ರಮಾಣದಲ್ಲಿ ದೇವರು. ನಾವು ಈಗ ಕೇಳಿದರೆ, ಈಗೆಲ್ಲ ಇಂಗ್ಲೀಷ್ ಬಂದ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಇಲ್ಲಂತಾರೆ ನಾವು ಕಲಿಯುವಾಗ ಹಾಗಿತ್ತು. ಮೊದಲನೇ ದೇವರು ಯಾರು ಅಂತ ಕೇಳಿದರೆ ಮಾಲಿಂಗೇಶ್ವರ ಅಲ್ಲ, ಅಥವಾ ಬೇರೆ ಯಾವುದೋ ದೇವರ, ಮಾತೃದೇವೋಭವ ಅಂತ. ತಾಯಿಯೇ ಮೊದಲನೇ ದೇವರು, ಆಮೇಲೆ ಪಿತೃದೇವೋಭವ, ಆಮೇಲೆ ಗುರುದೇವೋಭವ, ಆಮೇಲೆ ಅತಿಥಿ ದೇವೋಭವ ಅಂತ. ಹೀಗೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಒಂದು ಚಿಂತನೆಯನ್ನು ಹೆಣ್ಣಿನಲ್ಲಿ ಕಂಡವರು ಭಾರತ. ಎರಡನೆಯದು, ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಇತಿಹಾಸ ಜಗತ್ತಿನಲ್ಲಿದ್ದರೆ ಭಾರತದಲ್ಲಿ ಮಾತ್ರ. ಇನ್ನೆಲ್ಲರೂ ಹೇಳ್ತಾರಲ್ಲ ಹಾಗೆ ಹೀಗೆ ಅಂತ. ಒಬ್ಬ ಅಧ್ಯಕ್ಷನನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಮೇರಿಕಾದಲ್ಲಿ, ಒಂದು ಹೆಣ್ಣನ್ನು ಅಧ್ಯಕ್ಷ ಮಾಡಲಿಕ್ಕೆ ಬಿಡೋದಿಲ್ಲ ಅಮೇರಿಕ, ಭಾರಿ ಮುಂದೆ ಇದ್ದಂಥ ದೊಡ್ಡಣ್ಣ ಅಂತ. ಭಾರತದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿದರೆ ಸಾಲು ಕಾಣ್ತೇವೆ ನಾವು. 100 ಜನ ತಾಯಂದರು ಹೋರಾಟ ಮಾಡಿದ್ದಾರೆ. ಅದರಲ್ಲಿ ಭಾರಿ ಪ್ರಮುಖವಾಗಿ ನಮಗೆ ಹೆಮ್ಮೆಯ ಸಂಗತಿ ಅದು ಅಬ್ಬಕ್ಕಂದು. ಅವಳು ಹುಟ್ಟಿ 500 ವರ್ಷ ಆಯಿತು. 4 ಜನ ಅಬ್ಬಕ್ಕಂದರಿದ್ದಾರೆ. ಮೊದಲನೇ ಹಬ್ಬಕ್ಕೆ ಹುಟ್ಟಿ 500 ವರ್ಷ ಆಯಿತು. ಪೋರ್ಚುಗಲ್ ಅಂತ ಹೇಳುವಂಥದ್ದು ಬ್ರಿಟಿಷರಿಂದಲೂ ಕ್ರೂರಿ, ಬ್ರಿಟಿಷರೇ ಕ್ರೂರಿಗಳು. ಇನ್ನು ಬ್ರಿಟಿಷರಿಂದ ಕ್ರೂರಿ ಅಂತ ನೀವು ಆಲೋಚನೆ ಮಾಡಿ ಹೇಗಿರ್ಬೋದು ಅಂತ. ಅಂಥ ಕ್ರೂರ ಜನಗಳನ್ನು ಅವತ್ತು ಎದುರಿಸಿ 500 ವರ್ಷದ ಹಿಂದೆ ಎದುರಿಸಿರು. ನಮ್ಮಲ್ಲಿ ಮಹಾಭಾರತ ಯುದ್ಧ ಇದೆಲ್ಲ ಆಗುವಾಗ ಬಾಣ ಬಿಡ್ತೇವಲ್ಲ, ಬಾಣ ಬಿಡುವಾಗ ಅಗ್ನಿ ಬಾಣ, ವಾಯು ಬಾಣ ಹೀಗೆಲ್ಲ ಬಿಡೋದು ಅಂತ ಎಲ್ಲ ಹೇಳಿದ್ರಿ. ಸುಮ್ಮನೆ ಲಾಟ್ ಬಿಟ್ಟು ಬಿಡೋದು ಮಾರಿಲ್ಲ, ಹಾಗೆಲ್ಲ ಬಿಡಲಿಕ್ಕೆ ಉಂಟಾ ಅಂತ. ಆದರೆ ಅವಳು ಮಾಡಿದ್ದು ಅದೇ ಅಗ್ನಿ ಬಾಣ. ಅವರು ಸೋಗೆ ಇದನ್ನು ತುದಿಯಲ್ಲಿಟ್ಟು ಬಾಣ ಹಿಡಿದು ಬೆಂಕಿ ಹೊಡೆದು 22 ಪೋರ್ಚುಗಲ್ರ ಹಡಗುಗಳನ್ನು ಧ್ವಂಸ ಮಾಡಿದ್ಲು ಅಂತ. 4 ಬಾರಿ ಬಂದರೆ 4 ಬಾರಿ ಸೋಲಿಸಿದವಳು ಅವಳು ಅಬ್ಬಕ್ಕ ಅಂತ. ಹೀಗೆ ಅಬ್ಬಕ್ಕ ಹುಟ್ಟಿ 500 ವರ್ಷ ಆಯಿತು. ಅದೊಂದು ವಿಶೇಷ ಈ ವರ್ಷ. ಇನ್ನೊಂದು ವಿಶೇಷ, ನಮ್ಮ ದೇಶವನ್ನು ನಾನು ಆಗ ಹೇಳಿದೆ ತುಂಡು ಮಾಡಬೇಕು ಅಂತ ಇಂಗ್ಲೀಷರು ಭಾರಿ ಪ್ರಯತ್ನ ಪಟ್ಟರು. 1905ರಲ್ಲಿ ಒಂದು ಪ್ರಯೋಗ ಮಾಡಿದರು. ಇದು 1947ರಲ್ಲಿ 2ನೇ ಪ್ರಯೋಗ. ಅದರಲ್ಲೇ ಅವ್ರು ಗೆದ್ದರು. ಆದರೆ ಮೊದಲನೇ ಪ್ರಯೋಗದಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಅವರು ಬಂಗಾಲವನ್ನು 2 ಮಾಡಿದರು. ಈಗ ಇರುವ ಹಾಗೆ ಒಂದು ರೀತಿಯಲ್ಲಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ. ಪೂರ್ವ ಬಂಗಾಳದಲ್ಲಿ ಮುಸಲ್ಮಾನರು ಹೆಚ್ಚು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಹೆಚ್ಚು. ಅದನ್ನು ಮಾಡಲಿಕ್ಕೆ ಆವಾಗ ಅದರ ವಿರುದ್ಧ ಅಲ್ಲಿದ್ದಂಥ ಎಲ್ಲರೂ, ಅದು ಹಿಂದೂಗಳಿರ್ಬೋದು ಮುಸಲ್ಮಾನರು ಇರ್ಬೋದು, ಎಲ್ಲರೂ ಒಟ್ಟಾಗಿ ಅದನ್ನು ವಿರೋಧ ಮಾಡಿದರು. ವಿರೋಧ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥ ಒಂದು ಹಾಡು ಯಾವುದು ಅಂತ ಕೇಳಿದರೆ ಅದು ವಂದೇ ಮಾತರಂ. ವಂದೇ ಮಾತರಂ ಅಂದರೆ ಈ ತಾಯಿಗೆ ನಮಸ್ಕಾರ ಅಂತ. ತುಂಬ ಜನರಿಗೆ ಈಗಲೂ ಗೊತ್ತಿಲ್ಲ. ತುಳುವಿನಲ್ಲಿ ವಂದೇ ಮಾತರಂ ಒಂಜೆ ಪಾತೆರ ಅಂತ ಹೇಳ್ಬಿಡ್ತಾರೆ. ಯಾರು ಏನು ವಿಷಯನೇ ಗೊತ್ತಿಲ್ಲ. ಈಗದ ಮಕ್ಕಳಿಗೆ, ನಾನು ಇಲ್ಲಿ ಎಷ್ಟು ಗೊತ್ತಿಲ್ಲ ನನಗೆ. ಬೇರೆ ನೀವು ಯಾರಿಗೆ ಹೋದರೂ ವಂದೇ ಮಾತರಂ ಅಂದರೆ ವಿಷಯನೇ ಗೊತ್ತಿಲ್ಲ ನಮಗೆ. ವಂದೇ ಮಾತರಂ ಮೇಲೆ ತಾಯಿ ನಿನಗೆ ನಮಸ್ಕಾರ ಅಂತ. ಈ ತಾಯಿಯೇ ನಮ್ಮನ್ನು ಉಳಿಸಿರುವಂಥದ್ದು.
ಅದಕ್ಕೆ ಮೊದಲ ತಾಯಿ ನಮಗೆ ಭೂಮಿಯೇ ನಮಗೆ. ಆಗ ಅವ್ರು ಹೇಳಿದ್ರಲ್ಲ, ದೇಶ ಇದ್ದರೆ ಎಲ್ಲವೂ ಇರ್ತದೆ ಅಂತ. ಆ ರೀತಿ ಒಂದೇ ಮಾತರವರೆಗೂ ಪ್ರೇರಣೆ ಕೊಟ್ಟಿದ್ದು, ಇಡೀ ದೇಶದಾದ್ಯಂತ ಪ್ರೇರಣೆ ಕೊಟ್ಟಿದ್ದು. ಎಲ್ಲ ಜನ ಒಂದೇ ಮಾತರಮ್ಮನ ಹೆಸರಿನ ಅಡಿಯಲ್ಲಿ, ಆ ಘೋಷಣೆ ಅಡಿಯಲ್ಲಿ ಇಂಗ್ಲೀಷರ ವಿರುದ್ಧ ಹೋರಾಟ ಮಾಡಿದ್ದು, ಜೊತೆಗೆ ಭಾರತ ಮಾತಾಗೆ ಜಯ ಇತ್ತು. ಹೀಗೆ ನಮಗೆ ಪ್ರೇರಣೆ ಕೊಟ್ಟಂಥ ಈ ಒಂದೇ ಮಾತರಮಿಗೆ ಅದಕ್ಕೆ 150ನೇ ವರ್ಷ. ನಮ್ಮ ಸ್ವಾತಂತ್ರ್ಯವನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ ಇಂದಿರಾ ಗಾಂಧಿಯವರು ತಂದಂಥ ತುರ್ತು ಪರಿಸ್ಥಿತಿಗೆ 50 ವರ್ಷ. ಅದರ ವಿರುದ್ಧವೂ ಹೋರಾಟ ಮಾಡಿದ್ದೇವೆ ನಾವು ಈ ದೇಶದ ಜನ. ಹೀಗೆ ಒಂದು ವಿಶೇಷವಾದಂಥ ವರ್ಷದಲ್ಲಿ ಶಾಂತವಾದಂಥ ರಾಮ ಬಂದು ಇಲ್ಲಿ ಎರಡನೇ ಮಹಡಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ನಾನು ಆಗ ಹೇಳಿದೆ ರಾಮ ಅಂತ, ರಾಮ ಭಾರಿ ಶ್ರೇಷ್ಠ ಅಂತ. ರಾಮ ಸತ್ಯವೂ ಅವನು ಶಾಂತವಾಗಿ ಇದ್ದವನು. ಈ ರಾವಣನ ವಿರುದ್ಧ ಹೋರಾಟ ಮಾಡಿದಾಗಲೂ ಶಾಂತವೇ ಅವನೇನು ಉಗುರು ರೂಪ ತಡೆದು ಹೋರಾಟ ಮಾಡಿದಲ್ಲ. ಈ ದೇವಿ ಮಹಾತ್ಮೆ ಆಟದಲ್ಲಿ ದೇವಿ ಬಂದು ಆ ರೀತಿ ರೂಪ ಏನಿರಲಿಲ್ಲ. ಅವನು ಭಾರಿ ಶಾಂತವಾಗಿ ಇದ್ದಂಥವನು. ಅವನು ಶಾಂತತೆಗೆ ಇನ್ನೊಂದು ಹೆಸರು, ಅವನು ದೇಶಕ್ಕೆ ಇನ್ನೊಂದು ಹೆಸರು, ಧರ್ಮಕ್ಕೆ ಇನ್ನೊಂದು ಹೆಸರು. ಅವನು ಸಂಸ್ಕೃತಿಗೆ, ನಮ್ಮ ಅಸ್ಮಿತೆಗೆ, ನಮ್ಮ ಅಸ್ತಿತ್ವಕ್ಕೆ, ಧೈರ್ಯಕ್ಕೆ, ಪರಾಕ್ರಮೆಗೆ, ಸೇವೆಗೆ, ಸಮರ್ಪಣೆಗೆ ಒಂದನ್ನು ನೋಡಿದರೂ ಕೂಡ ರಾಮನೇ. ಒಳ್ಳೆ ಮಗ ಬೇಕು ಅಂತಂದರೆ ರಾಮ ಆಗಬೇಕು, ಒಬ್ಬ ಅಣ್ಣ ಬೇಕು ಅಂತ ಒಳ್ಳೆ ಅಣ್ಣ ಬೇಕಾದ್ರೆ ರಾಮ ಆಗಬೇಕು, ಒಳ್ಳೆ ಶಿಷ್ಯ ಬೇಕು ಅಂತಾರೆ ರಾಮ ಆಗಬೇಕು, ಒಳ್ಳೆ ಗಂಡ ಬೇಕು ಅಂತಾರೆ ರಾಮ ಆಗಬೇಕು, ಒಳ್ಳೆ ರಾಜ ಆಗಬೇಕಾದ್ರೆ ರಾಮನೇ ಆಗಬೇಕು, ಒಳ್ಳೆ ಶತ್ರು ಆಗಬೇಕಾದ್ರೂ ರಾಮನೇ ಬೇಕು ಅಂತ. ರಾಮನನ್ನು ನೀವು ಎಲ್ಲ ಮುಖದಲ್ಲಿ ಕೂಡ ಅವನನ್ನು ಮಾಡೆಲ್. ಅದಕ್ಕೋಸ್ಕರ ಅವನನ್ನು ಹೇಳಬೇಕಾದ್ರೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ. ರಾಮ ಅಂದರೆ ಇಡೀ ದೇಶ ಅಂತ. ನಾವು ಇಲ್ಲಿ ತುಂಬ ಜನ ಹೇಳ್ತಾರೆ, ವಿದೇಶದಿಂದ ತುಂಬ ಜನ ಇಲ್ಲಿಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಕೇಳಿದರೆ, ನಮ್ಮದು 4 ಲೇನು 6 ಲೇನು 8 ಲೇನ ರೋಡ್ ಅದಲ್ಲ ನೋಡಲಿಕ್ಕೆ, ಕೈಗಾರಿಕೆಗಳೇನು ಮಾಡಿದ್ದಾರೆ ಅದನ್ನು ನೋಡಲಿಕ್ಕೆ ಬಂದದಲ್ಲ, ಅಥವಾ ನೀವು ಹೇಗೆ ಬಟ್ಟೆ ಉಡ್ತೀರಾ ಅದನ್ನು ನೋಡಲಿಕ್ಕೆ ಬಂದದ್ದಲ್ಲ. ಅವರು ಬರ್ತಾ ಇರೋದು ಯಾಕೆ ಅಂತಂದರೆ, ಈ ದೇಶದಲ್ಲಿ ಒಬ್ಬ ರಾಮ ಇದ್ದ, ಒಂದು ರಾಮಾಯಣ ಆಗಿದೆ, ಒಬ್ಬ ಕೃಷ್ಣ ಇದ್ದ, ಒಂದು ಮಹಾಭಾರತ ಆಗಿದೆ, ಒಂದು ಭಗವದ್ಗೀತೆ ಅಂತಿದೆ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬಂದರು. ಅವರಿಗೆಲ್ಲ ನೋಡಿ ಆಗಿದೆ ಮಾರ್ರೆ, ಅವರು ಎಂಥ ಸುಮ್ಮನೆ ಇನ್ನು ಬಂದು ಇಲ್ಲಿ ನೋಡಿದ್ರು. ಇದು ಅವರಿಗೆ ವಿಶೇಷ, ರಾಮನ ವಿಶೇಷ, ರಾಮಾಯಣದ ವಿಶೇಷ, ಭಗವದ್ಗೀತೆ ಅಂತ ಹೇಳುವಂಥದ್ದು ವಿಶೇಷ. ಇವತ್ತು ಜಗತ್ತಿನಲ್ಲಿರುವಂಥ ಸಾಮಾನ್ಯ ಎಲ್ಲ ಭಾಷೆಗಳಿಗೂ ತರ್ಜಮೆ ಆಗಿದೆ ಭಗವದ್ಗೀತೆ. ಭಗವದ್ಗೀತೆ ಇವತ್ತು ಮನುಷ್ಯನಿಗೆ ಶಾಂತತೆಯನ್ನು ಕೊಡುವಂಥ, ನೆಮ್ಮದಿಯನ್ನು ಕೊಡುವಂಥ ಒಂದು ಪುಸ್ತಕ ಅಂತಾಗಿದೆ, ಒಂದು ಚಿಂತನೆ ಅಂತಾಗಿದೆ. ವಿಜ್ಞಾನಕ್ಕೆ ಅದು ಇನ್ನೊಂದು ಚಿಂತನೆ ಅಂತಾಗಿದೆ. ಅದರಲ್ಲಿ ವಿಜ್ಞಾನ ಇದೆ ಅಂತ ಅನೇಕರು ಹೇಳ್ತಾರೆ. ಭಾರಿ ದೊಡ್ಡದು ಏನು ಅಂತ ಕೇಳಿದರೆ, ಮನಃಶಾಸ್ತ್ರದಾಗಿ ತುಂಬ ಜನ ಕೌನ್ಸಿಲರ್ಸ್ ಬೇಕು ಅಂತ ಹೇಳ್ತಾರೆ ಈಗ. ಅಂದರೆ ಮನಃಶಾಸ್ತ್ರಜ್ಞರು ಅಂತ. ಜಗತ್ತಿನ ಮೊದಲನೇ ಶಾಸ್ತ್ರಜ್ಞ ಅಥವಾ ಅತ್ಯಂತ ಶ್ರೇಷ್ಠ ಮನಃಶಾಸ್ತ್ರಜ್ಞ ಯಾರು ಅಂತ ಕೇಳಿದರೆ ಕೃಷ್ಣನೇ. ಅವನೇ ತಾನೇ. ಅವನನ್ನು ಆ ಯುದ್ಧದ ಮಧ್ಯದಲ್ಲಿ ಕೂಡ ನೀನು ಎದ್ದು ನಿಂತ್ಕೊಂಡು ಯಾವ ಕೆಲಸಕ್ಕೆ ನೀನು ಹುಟ್ಟಿದ್ಯೋ, ಯಾವ ಕೆಲಸಕ್ಕೋಸ್ಕರ ನೀನು ಇಲ್ಲಿ ಬಂದೆ ಆ ಕೆಲಸವನ್ನು ಮಾಡು ಅಂತ. ಎಲ್ಲವನ್ನು ನೋಡಿ ಸೋತು ಸುಣ್ಣಾಗಿರುವಂಥವನು ಅವನು ಎದ್ದು ನಿಂತಲ್ಲ. ಭಾರಿ ಮಜಾದ ಅಂಶ ಕೊನೆ ಭಾಗದಲ್ಲಿರುವುದು ಅಂತ. ಇದೆಲ್ಲ ಹೇಳಿ ಅವನಿಗೆ ಸುಮಾರು ಅರ್ಥವೇ ಆಗಲಿಲ್ಲ. ಹಾಗೆ ಆಗೋದು ಅನೇಕ ಬಾರಿ. ಅವನಿಗೆ ಅರ್ಜುನಿಗೆ ಅನಿಸಿದ್ದಂತೆ, ಇವ ಎಂಥದ್ದು ನನಗೆ ಬೋಧನೆ ಮಾಡೋದು, ಇವ ನನ್ನ ಭಾವ ಮಾರಾಯ, ಇವ ಎಂಥದ್ದು ಹೇಳೋದು. ಇವ ನಾವು ಕುಟ್ಟಿದೊಣ್ಣು ಆಡುವಾಗ ಒಟ್ಟಿಗೆ ಆಡ್ತಾ ಇದ್ದದ್ದು, ನಾವು ಮರಕೋತಿ ಆಡುವಾಗಲೇ ಒಟ್ಟಿಗೆ ಆಡ್ತಾಯಿದ್ದೆ. ಇವ ಎಂಥದ್ದು ಅಂತ ಆಯಿತು ಅಂತ ಕೃಷ್ಣನಿಗೆ ಗೊತ್ತಾಯಿತು. ನಾನು ಎಷ್ಟು ಹೇಳಿದ್ರು ಮತ್ತೆ ಪ್ರಶ್ನೆ ಹೇಳ್ತಾನೆ. ಅದಕ್ಕೆ ಅವನು ವಿಶ್ವರೂಪ ಧರಿಸಿದ. ಒಂದ್ಸಲ ವಿಶ್ವರೂಪವನ್ನು ನೋಡಿದ ಕೂಡಲೇ ಅದರಲ್ಲಿ ಗುಡ್ಡೆಗಳು, ಪರ್ವತಗಳು, ನದಿಗಳು, ಪ್ರವಾಹಗಳು, ಮೊಸಳೆಗಳು, ಪ್ರಾಣಿಗಳು ಎಲ್ಲ ನೋಡಿದ ಗಾಬರಿ ಇವನಿಗೆ. ಇವನು ಹೇಳಿದ ಬೇಡ ನೀನು ಮೊದಲಾಗೆ ಕರಿಷ್ಯೆ ವಚನಂ ತವ ಅಂತ. ಕೊನೆಗೆ ಅವನು ಹೇಳಿದ, ನೀನು ಹೇಳಿದಾಗ ಮಾಡ್ತೇನೆ ಕೃಷ್ಣ, ನಾನು ಮೊದಲನೆಲ್ಲ ಗೆರೆಸಿದ್ದು ನನ್ನ ಭಾವ ಹಾಗೆ ಹೀಗೆ ಅಂತ. ಅಲ್ಲ ನೀನು ಭಾರಿ ಶ್ರೇಷ್ಠ, ನೀನು ಹೇಳಿದಾಗೆ ನಾನು ನಡೀತೇನೆ ಅಂತ ಅರ್ಜುನ ಕೃಷ್ಣನ ಹತ್ರ. ಕೃಷ್ಣ ಹೇಳಿದ್ನ, ಮಗನೇ ಬಾ ಈಗ ಸರಿ ದಾರಿಗೆ, ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಳಲಿಲ್ಲ. ಅದು ನಮ್ಮ ಹಿಂದುತ್ವದ ವಿಶೇಷ ಅಂತ, ನಮ್ಮ ದೇಶದ ವಿಶೇಷ ಅದು ಅಂತ. ಅವನು ಹೇಳಿದ, ನಾನೆಲ್ಲವನ್ನು ಹೇಳಿದ್ದೇನೆ, ನೀನಿದನ್ನು ಹೊರಗಲ್ಲಿಗೆ ಹಚ್ಚು ಅಂತ. ಈ ಚಿನ್ನ ಇದು ನೋಡಬೇಕಾದ್ರೆ ಹೊರಗಲ್ಲಿಗೆ ಹಚ್ತಾರಲ್ಲ, ಹೌದಲ್ವ ಅಂತ. ಹಾಗೆ ನೀನು ಹೊರಗಲ್ಲಿಗೆ ಹಚ್ಚಿ ನೋಡು, ನೀನು ಸರಿ ಅಂತ ಕಂಡ್ರೆ ಮಾಡು. ನಮ್ಮ ದೇಶದ ಶ್ರೇಷ್ಠತೆ ಇರುವುದೇ ಅದು ಮಾರ್ಯಾರೆ. ನಾವು ಸರ್ವಾಧಿಕಾರಿಗಳಲ್ಲ, ಎಂದೂ ಆಗಲಿಲ್ಲ. ನಾವು ಜನಗಳಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಹೊರಟು, ನೀವು ಆವಾಗಲೂ ಆಲೋಚನೆ ಮಾಡಿ ಅಂತ. ಇಂಥ ಸರ್ವಶ್ರೇಷ್ಠ ದೇಶ ನಮ್ಮದು. ಅದಕ್ಕೋಸ್ಕರ ಉತ್ತರದಿಂದ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ, ಅಟಲ್ನಿಂದ ಕಟಕ್ವರೆಗೆ
ಇರುವಂಥ ವಿಶಾಲವಾದಂಥ ದೇಶ ಯಾವುದಿದೆ, ಈ ದೇಶ ಒಂದು ಅಂತ ಹೇಳೋದಕ್ಕೆ ಸೆಂಟ್ರಲ್ ಸ್ಕೂಲ್ ಇರೋದು. ನಾವಿಲ್ಲಿ ಹೇಳ್ಕೊಳ್ಬೇಕಾಗಿರೋ ಈ ದೇಶ ಒಂದು ಮೊದಲನೇ ಪಾಠ ನಮ್ಮದು ಅದು. ಇಲ್ಲಾಂದರೆ ಸೆಂಟ್ರಲ್ ಸ್ಕೂಲ್ ಯಾಕೆ, ಪ್ರಾದೇಶಿಕ ಯಾವುದೊಂದು ರೀಜನಲ್ ಸ್ಕೂಲ್ ಆಗ್ತದಲ್ಲ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಎಲ್ಲ ಇಂಗ್ಲೀಷರ ಶಾಲೆಗಳೇ ಇತ್ತು. ಆಗ ಈ ಮದನ್ ಮೋಹನ್ ಮಾಲವೀಯ ಅಂತವರು, ರವೀಂದ್ರನಾಥ್ ಠಾಕೂರ್ ಅಂತವರು ಅವರು ಶಾಲೆಗಳನ್ನ ಶುರು ಮಾಡಿದರೆ ಆ ಶಾಲೆಗಳ ಹೆಸರು ನ್ಯಾಷನಲ್ ಸ್ಕೂಲ್ಸ್ ಅಂತ. ಇಡೀ ದೇಶ ಒಂದು ಅಂತ ಹೇಳುವಂಥ ಒಂದು ಶಾಲೆಗಳು ಬೇಕು ಅಂತ, ಅಂಥ ಶಾಲೆ ಇದು ಸೆಂಟ್ರಲ್ ಸ್ಕೂಲ್ ಅಂತ. ಅದರ ಕಲ್ಪನೆಯಲ್ಲಿ ಈ ಶಾಲೆಗಳನ್ನು ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ಮತ್ತೆ ಆಗಾಗ ಅದನ್ನು ರೂಪೀಕರಿಸುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆದನ್ನು ಯೋಚನೆ ಮಾಡಿದ್ದಾರೆ. ಹೀಗೆ ಇಡೀ ದೇಶ ಒಂದು ಅಂತ ಹೇಳುವಂಥದ್ದು ಇವತ್ತಿನ ಅವಶ್ಯಕತೆ. ಇವತ್ತು ದೇಶವನ್ನು ಒಡೆಯುವಂಥ ಎಲ್ಲ ಪ್ರಯತ್ನಗಳು ಎಲ್ಲ ಕಡೆಯಿಂದ ನಡೀತದೆ. ಭಯೋತ್ಪಾದಕರಿಂದ ನಡೀತದೆ, ಮತಾಂತರಗಳಿಂದ ನಡೀತದೆ. ಅದಾದ ಮೇಲೆ ಇಲ್ಲಿ ಈ ದೇಶದ ಒಳಗೆ ಇದ್ದೀಗ ನಿನ್ನೆ ಒಬ್ಬರು ಪ್ರಶ್ನೆ ಕೇಳಿದರು, ಮುಕುಂದರ ಹತ್ರ ಒಂದು ಪ್ರಶ್ನೆ ಕೇಳಿದರು, ನಕ್ಸಲರನ್ನೆಲ್ಲ ಮುಗಿಸಿ ಆಗಿದೆ ಅಂತ. ಈಗ ನಾಡಿದ 31 ಎಲ್ಲ ಮುಗಿತಾರೆ ಈಗ ನಿನ್ನೆ ಎಲ್ಲ. ಆದರೆ ಮುಂದೇನು ಅಂತ ಹೇಳಿದ್ರೆ ಅವರು ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಅಂತ. ಇವರು ಬಂದು ಮತ್ತೆ ಚಿಂತನೆ ಹಾಗೇ ಮುಂದುವರೆದಿದೆ ಅಂತ. ಅಂಥ ಚಿಂತನೆಯವರು ಧರ್ಮನಾಶ ಮಾಡಬೇಕು, ಹಿಂದೂ ಧರ್ಮ ಅಂದರೆ ಅಸಹ್ಯ, ಅದು ಹಿಂದೂ ಧರ್ಮ ದೇಶವನ್ನು ಹೊಡಿತಾರೆ, ಹೀಗೆ ಅನೇಕ ಸಂಗತಿಗಳನ್ನು ಮಾತಾಡುವವರು. ಹೀಗೆ ನಮ್ಮ ದೇಶಕ್ಕೆ ಅನೇಕ ಸಮಸ್ಯೆಗಳು ಬಂದಿದೆ. ಆ ಸಮಸ್ಯೆಗಳನ್ನು ಬದಿಗಿಟ್ಟು ಇಡೀ ದೇಶವೊಂದು ಸೆಂಟ್ರಲ್ ಸ್ಕೂಲ್ ನಾವು ಯೋಚನೆ ಮಾಡ್ತಾರೆ. ಇಡೀ ದೇಶವೊಂದು ಭಾರತ. ಯಾಕೆ ಅಂತ ಕೇಳಿದರೆ, ಜಗತ್ತು ಇವತ್ತು ಶಾಂತಿ ಹತ್ರ ಮುಖ ಮಾಡೋದಾದರೆ ಅದು ಭಾರತದ ಹತ್ರ. ಅದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ. ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ ನಾನು, ಕಾಂಗ್ರೆಸ್ನಲ್ಲಿದ್ದವರು ಮೋದಿಯವರು ಬೈತಾ ಇರ್ತಾರೆ, ಅದರ ಪ್ರಮುಖ ಉಳಿದವರೆಲ್ಲ. ಆದರೆ 2 ಜನ, ಶಶಿ ತರೂರ್ ಮತ್ತು ಇನ್ನೊಬ್ಬರವರು ಇರ್ತಾರೆ, ಅವರು 2 ಜನ ಎಂ ಪಿಗಳಿದ್ರು, ಮೋದಿಯ ಸ್ಟ್ಯಾಂಡ್ ಕರೆಕ್ಟ್ ಇದೆ. ಈಗ ನಮ್ಮ ದೇಶ ಯಾವ ರೀತಿಯ ತಟಸ್ಥ ಯೋಚನೆಯನ್ನು ಮಾಡಬೇಕಾಗಿತ್ತು ಅದೇ ರೀತಿಯಲ್ಲಿ ಮಾಡ್ತಾರೆ ಅಂತ. ಒಟ್ಟು ಏನು, ಯುದ್ಧ ಬೇಡ, ಯುದ್ಧದಿಂದ ಪರಿಸ್ಥಿತಿ ಅಥವಾ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಅದಕ್ಕೆ ಶಾಂತಿಯಿಂದಲೇ ಪರಿಹಾರ ಆಗೋದು. ಅದಕ್ಕೆ ಭಾರತ ಶಾಂತಿ ಇನ್ನೊಂದು ಮುಖ ಅಂದರೆ ಭಾರತ ಅಂತ, ಸಮಾಧಾನದ ಇನ್ನೊಂದು ಮುಖ ಅಂದರೆ ಭಾರತ ಅಂತ, ಸಮನ್ವಯದ ಇನ್ನೊಂದು ಮುಖ ಅಂದರೆ ಭಾರತ ಅಂತ, ಸಾಮರಸ್ಯದ ಇನ್ನೊಂದು ಮುಖ ಅಂದರೆ ಭಾರತ ಅಂತ. ಅಂಥ ಭಾರತ ಉಳಿಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಭಾರತವನ್ನು ಕಣ್ಣ ಮುಂದೆ ಇಟ್ಟುಕೊಂಡು ನಾನೇನು ಮುಂದಕ್ಕೆ ಹೋಗಬೇಕು, ನಾನೇನು ಓದಬೇಕು, ನಾನೇನು ತಿಳಿಬೇಕು, ಅದೆಲ್ಲವೂ ತಿಳಿದಾಗ ನಮಗೆ ಮೂಲ ಶಕ್ತಿ ಕೊಡುವಂಥದ್ದು ಭಾರತದ ಮಕ್ಕಳು. ನಾವು ಹಿಂದೂಗಳು ಜಗತ್ತಿಗೆ ಕಲ್ಯಾಣವನ್ನು ಮಾಡುವವರು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಅದೇ ರೀತಿಯ ಸೇವೆಯನ್ನು ಮಾಡ್ತಾರೋ ಶಾಂತರಾಮ ಶೆಟ್ಟರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನನಗನ್ನಿಸ್ತದೆ ಮುಂದಿನ ಸರ್ತಿ ನೀವೇ ಇದ್ದರೆ ಮುಂದಿನ ಇದನ್ನು ಕೂಡ ಉದ್ಘಾಟನೆ ಮಾಡುವಂಥ ಅವಕಾಶ ಬರಲಿ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.